ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಕಾರಣಸ್ಯ ವರದಾಯಕ ಸಂಯುತ ಕಾರಣಸ್ಯ ವರದಾಯಕ ಸಂಯುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ಚಾರು ಭಾರತಾಂಧಾಪುರವರ ನಿಲಯ ಚಾರು ಭಾರತಾಂಧಾಪುರವರ ನಿಲಯ ಜಿವರ ಸಾರ ಮಂಗಸ್ಥಾಪಿತ ಮಂಗಲ ಕಲಯ ತಾರಕ ಪಿತ್ತ ಫಲೋದಿತ ಗುಂಜದ ಧೀರ ಲಕ್ಷ್ಮೀ ನಾರಾಯಣ ಸಖಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಚಿಕ್ಕ ಪ್ರಾಯದ ಬಾಲಕದುರೆ ನಿನ್ನದವ
Thank you.
ತೋಂತನ ದಿನ್ನತೈ ದಿತ್ತಗಿಡ 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 ದಿನ ದಿನತೈ ತೋಂತಗಿಡ 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 ದಿನ ದಿನತೈ ತಗಿಡ ದಗದಿಮಿ ತಗಿಡ ದಗದಿಮಿ ತಗಿಡ ದಿನ್ನತೈ ದಿತ್ತಗಿಡ ದಗದಿಮಿ ತಗಿಡ ದಗದಿಮಿ ತಗಿಡ ದಿನ ದಿನತೈ ತದೈ ದಿನ್ನತೈ ದಿನತನ ದಿನ್ನತೈ ತದೈ ದಿನ್ನತತ್ತು ದಿನತನ ದಿನ್ನತೈ ದಿನತನ 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 ದಿನ್ನತೈ ತೋಂತನ 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 ದಿನ್ನತೈ ದಿನಗಿಡ ದಿತ್ತಗಿಡ ದಿತ್ತಗಿಡ ದಿನ ದಿನತೈ ತೋಂತಗಿಡ 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 ದಿನ ದಿನತೈ ತಗಿಡ ದಗದಿಮಿ ತಗಿಡ ದಗದಿಮಿ ತಗಿಡ ದಿನ್ನತೈ ದಿತ್ತಗಿಡ ದಗದಿಮಿ ತಗಿಡ ದಗದಿಮಿ ತಗಿಡ ದಿನ ದಿನತೈ ತದೈ ದಿನ್ನತೈ ತದೈ ದಿನ್ನತೈ ತದೈ ದಿನ್ನತೈ ತದೈ ದಿನತೈ ತದೈ ದಿನತೈ ತದೈ ದಿನತೈ ತದೈ ದಿನತೈ ತೈ ದಿನತೈ ತೈ ದಿನತೈ ತೈ ದಿನತೈ ನಮಸ್ಕಾರ ಸರ್. ನಮಸ್ಕಾರ. ಇದು ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್? ಅಂದರೆ ನನ್ನ ವಿದ್ಯಾಭ್ಯಾಸವನ್ನು ನಾನು ಮೊಟಕುಗೊಳಿಸಿದೆ. ಆಮೇಲೆ ಯಾವುದಾದ್ರೂ ಜೀವನಕ್ಕೊಂದು ದಾರಿ ಬೇಕು ಅಂತ ನಾನು ಆಶಿಸ್ತಾ ಇದ್ದೆ, ನಿರೀಕ್ಷೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಯಕ್ಷಗಾನದ ಕಲಾವಿದರಾದ ನನ್ನ ಭಾವನವರು ಮೇಳದ ಯಜಮಾನರು ಆಗಿದ್ದರು. ಅವರ ಹೆಸರು ಕೃಷ್ಣ ಭಟ್ ಮತ್ತು ಹಾಸ್ಯಗಾರ ನಾರಾಯಣ ಭಟ್ರು. ಅವರ ಜೊತೆಲಿದ್ದಾಗ ಅವರೇ ನನ್ನನ್ನು ಪ್ರತಿ ದಿವಸ ಆಟೋ ಹತ್ತಿರ ಕರ್ಕೊಂಡು ಹೋದಾಗ ನನಗೂ ವೇಷಧಾರಿ ಆಗಬೇಕು ಅಂತ ನನಗೆ ಮನಸ್ಸಿಗೆ ಕಂಡಿತ್ತು. ಆಗ ಒಂದು ದಿವಸ ನನ್ನ ಮುಖಕ್ಕೆ ಬಣ್ಣ ಹಚ್ಚಿದ್ರು. ಅದು ಬೆಟ್ಟಂಬಾಡಿ ಎಂಬಲ್ಲಿ ನನಗೆ ಕೃಷ್ಣನ ಪಾತ್ರ ಕೊಡಿಸಿದ್ರು. ಆಮೇಲೆ ಕೆಲವು ದಿವಸ ಒಂದು 10-20 ದಿವಸ ತಿರುಗಾಟ, ಮತ್ತೆ ಆ ವರ್ಷದ ತಿರುಗಾಟ ಮುಕ್ತಾಯ ಆಯಿತು. ಹಾಗೆ ಅದರ ಬಗ್ಗೆ ಆಸಕ್ತಿ ಇದ್ದ ಕಾರಣ ನಾನು ಅವರಲ್ಲೇ ಇದ್ದುಕೊಂಡು ಕೆಲವು ಯಕ್ಷಗಾನಕ್ಕೆ ಬೇಕಾದಂತಹ ನೃತ್ಯಗಳನ್ನು ಮತ್ತು ಸಂಭಾಷಣೆಯನ್ನು ಅಭ್ಯಾಸ ಮಾಡಿದೆ. ಬಾಲಗೋಪಾಲನಾಗಿ ವೇಷ ಮಾರನೇ ವರ್ಷ ಮುಲ್ಕಿ ಮೇಳದಲ್ಲಿ ತಿರುಗಾಟಕ್ಕೆ ನಾನು ಸೇರ್ಪಡೆಗೊಂಡೆ. ಆಮೇಲೆ 2 ವರ್ಷ ಬಾಲಗೋಪಾಲನಾಗಿ ನಾನು ರಂಗದಲ್ಲಿ ಕಾಣಿಸಿಕೊಂಡೆ. ಆಮೇಲೆ ಬೇರೆ ಬೇರೆ ಪಾತ್ರಗಳು, ಅಂದರೆ ಪುಂಡು ವೇಷ ಅಂತ ಹೇಳ್ತದೆ, ಬಾಲಗಳು ಅಂತ ಹೇಳ್ತದೆ, ಹೀಗೆ ಪಕಡಿ ವೇಷಗಳನ್ನು ಮಾಡ್ತಾ ಇದ್ದೆ. ಆ ರೀತಿಯಾಗಿ ಯಕ್ಷಗಾನಕ್ಕೆ ನೀವು ಪಾದಾರ್ಪಣೆ ಮಾಡಿದ್ರಿ. ಹೌದು. ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ನೀವು ಬೇರೆ ಯಾವ ಕ್ಷೇತ್ರವನ್ನು ಆರಿಸಿಕೊಳ್ತಿದ್ರಿ? ಆಗಿನ ಸಂದರ್ಭದಲ್ಲಿ ಯಾವ ಕ್ಷೇತ್ರ ಅಂದರೆ ನನಗೆ ವಯಸ್ಸು 16. ಯಾವುದನ್ನು ಅಂದರೆ ನನಗೆ ವಿಶೇಷ ಜಮೀನು ಇರಲಿಲ್ಲ ಆಗ. ಸರಿ, ಇರಲಿಲ್ಲ. ಹಾಗಾಗಿ ಏನಾದರೂ ಯಾವ ಕೆಲಸ ಅಂದ್ರೂ ನನಗೆ ಅದರ ಬಗ್ಗೆ ಹೇಳಲಿಕ್ಕೆ ಆಗಲಿಲ್ಲ. ಹೌದು, ಆಗಲಿಕ್ಕಿಲ್ಲ. ಅಂದ್ರೆ ಮುಖ್ಯವಾಗಿ ವೃತ್ತಿಯನ್ನಾಗಿಯೇ ನೀವು ಯಕ್ಷಗಾನ ಕ್ಷೇತ್ರವನ್ನು ಆರಿಸಿಕೊಂಡೆ. ಇತ್ತೀಚೆಗೆ ಯಕ್ಷಗಾನ ಕ್ಷೇತ್ರವನ್ನು ಕೇವಲ ಹೊಟ್ಟೆಪಾಡಿಗಾಗಿ ಆಯ್ಕೆ ಮಾಡುವಂತಹ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಮನೋಧರ್ಮದಿಂದ ಅವರು ಮುಂದುವರಿದ್ರೆ ಅವರಿಗೂ ಏಳಿಗೆ ಆಗಬೇಕು, ಯಕ್ಷಗಾನಕ್ಕೂ ಏನಾದರೂ ಕೊಡುಗೆ ಸಿಗಬೇಕು, ಆ ರೀತಿಯಾಗಿ ಬೆಳಿಬೇಕು ಅಂತಾದ್ರೆ ಯಾವ ಮನೋಧರ್ಮ ಹೊಂದಿಕೊಂಡು ಅವರು ಬರಬೇಕು? ವೃತ್ತಿಯಾಗಿ ಯುವ ಕಲಾವಿದರು ಸೇರಿಕೊಂಡ್ರು ತಪ್ಪಲ್ಲ. ಹೌದು. ಆದರೆ ಅದನ್ನು ನಿಷ್ಠೆಯಿಂದ ಮಾಡಬೇಕು. ಮಾತ್ರ ಅಲ್ಲ, ಒಬ್ಬ ಉತ್ತಮ ಕಲಾವಿದ ತಾನು ಎಂಬುದನ್ನು 10 ಮಂದಿಗೆ ತೋರಿಸಿಕೊಡ್ಬೇಕು. ಅಂದ್ರೆ ನಿಷ್ಠೆ, ಶ್ರದ್ಧೆ ಇದು ಬಹಳ ಮುಖ್ಯ. ಕೇವಲ ತಿರುಗಾಟ ಆಯಿತು ಅಂತ ಹೇಳಿದ್ರೆ ಸಾಲದು. ಆ ತಿರುಗಾಟದಲ್ಲಿ ಏನು ಮಾಡಿದೆ, ಯಕ್ಷಗಾನ ಕಲೆಗೆ ಏನನ್ನು ಕೊಟ್ಟಿದ್ದೆ ಎಂಬುದು ಬಹಳ ಮುಖ್ಯ.
ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂದರೆ ಏನು, ಅದರ ಗುಣಲಕ್ಷಣಗಳು ಏನು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಯಕ್ಷಗಾನದ ಪರಂಪರೆ ಅಥವಾ ಯಕ್ಷಗಾನದ ಸಂಪ್ರದಾಯ ಅಂದರೆ ಏನು, ಅದರ ಗುಣಲಕ್ಷಣಗಳೇನು? ಒಂದು ಸಂಪ್ರದಾಯಬದ್ಧ ಯಕ್ಷಗಾನ ಅಂತ ನಾವು ಯಾವುದನ್ನು ಗುರುತಿಸಬೇಕು? ಕೆಲವು ಪುರಾಣ ಪ್ರಸಂಗಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡಾಗ ಯಕ್ಷಗಾನದ ಪರಂಪರೆ ಏನು, ಪಾಂಡವ ಅಶ್ವಮೇಧ ಅಂತ ಇಟ್ಟುಕೊಳ್ಳುವ ಎಲ್ಲವೂ ಬರ್ತದೆ ಅದರಲ್ಲಿ. ಸರಿ, ಗೊತ್ತಾಯ್ತಲ್ಲ. ಪುರಾಣ ಪ್ರಸಂಗವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅದರಲ್ಲಿ ಎಲ್ಲ ಅಂದ್ರೆ ಇದು ಎಲ್ಲ ಸನ್ನಿವೇಶಗಳನ್ನು ನಮಗೆ ಹೌದು, ಎಲ್ಲ ರೀತಿಯ ವೇಷಗಳು ಸನ್ನಿವೇಶಗಳು ಬರ್ತವೆ. ಅಂದ್ರೆ ಈಗ ಪರಂಪರೆ ಅಂತ ನಾವು ಹೇಳುವಾಗ ಅದರ ಕಾಲಘಟ್ಟದ ನಿರ್ಣಯ ಹೇಗೆ? ಅಂದ್ರೆ ಉದಾಹರಣೆಗೆ ಹೇಳುವುದಿದ್ರೆ, ಈಗ ನಾವು ಅಜ್ಜ ಬಲಿಪರದ್ದು ಪರಂಪರೆ ಅಂತ ಹೇಳಿದ್ರೆ ಅವರ ಹಿಂದಿನವರದ್ದು ಹಾಗಾದ್ರೆ ಏನು? ಅಗರಿಯವರನ್ನು ನಾವು ಅಲ್ಲಿಂದ ಪರಂಪರೆ ಅಂತ ಹಿಡಿದ್ರೆ ಅವರ ಹಿಂದಿನವರದ್ದು ಏನು? ಅಥವಾ ಜೋಯಿಸ ಭಾಗವತರಿಂದ ನಾವು ಪರಂಪರೆ ಅಂತ ತಗೊಂಡ್ರೆ ಅವರ ಹಿಂದಿನವರದ್ದು? ಪರಂಪರೆ ಅಂದ್ರೆ ಅಜ್ಜದಂಟದ ಆಲಮರ ಆಗಬೇಕು ಅಂತ ನಾನು ಹೇಳೋದಿಲ್ಲ. ಸ್ವಲ್ಪ ಆವಿಷ್ಕಾರ ಹೌದು ಆಗಬೇಕು. ಅಂದ್ರೆ ಈಗಿನ ಜನಾಂಗಕ್ಕೆ ಯಕ್ಷಗಾನವನ್ನು ಮರೆಯದೆ ಯಕ್ಷಗಾನವನ್ನು ಉಳಿಸುವಲ್ಲಿ ಪ್ರಯತ್ನ ಮಾಡಬೇಕು. ಅಂದ್ರೆ ಸೃಜನಶೀಲವಾದಂತಹ ಪರಿಷ್ಕಾರಗಳು ಯಾವಾಗಲೂ ಬೇಕು. ವಿಕಾರ ಬೇಡ. ಯಕ್ಷಗಾನದ ಯಾವ ಎಲ್ಲ ಅಂಗಗಳನ್ನು ತಾವು ತಿಳಿದಿದ್ದೀರಿ? ಅಂದ್ರೆ ಕೇವಲ ವೇಷ ಮಾತ್ರವೋ ಅಥವಾ ಮದ್ದಳೆ, ಚೆಂಡೆ, ಹಿಮ್ಮೇಳ? ಇಲ್ಲ, ನಾನು ಯಕ್ಷಗಾನದಲ್ಲಿ ಅದೇ ಯಕ್ಷಗಾನಕ್ಕೆ ಬೇಕಾದಂತ ಪಾತ್ರಗಳಿಗೆ ಬೇಕಾದಂತ ನೃತ್ಯಗಳನ್ನು ಮಾತ್ರ ಅಭ್ಯಾಸ ಮಾಡಿದ್ದೇನೆ. ಭರತನಾಟ್ಯದ ಅಭ್ಯಾಸ ಏನಾದರೂ ಉಂಟು? ಭರತನಾಟ್ಯ ಅಭ್ಯಾಸ ಮಾಡಿದ್ದೇನೆ ಯಕ್ಷಗಾನಕ್ಕೆ ಬೇಕಾಗಿ. ಯಕ್ಷಗಾನಕ್ಕೆ ನಾಟ್ಯ, ಸಂಗೀತ, ಸಾಹಿತ್ಯ ಆದಿಯಾಗಿ ಬೇರೆ ಬೇರೆ ವಿಚಾರಗಳು ಈ ಸೋದರ ಕಲೆಗಳಿಂದ ಎರವಲು ಅಂತ ಬೇಕಾ? ಅಂದ್ರೆ ಈ ಭರತನಾಟ್ಯದಿಂದ ಆಗಿರ್ಬೋದು ಅಥವಾ ಬಡಗುತಿಟ್ಟಿನದ್ದಾಗಿರ್ಬೋದು ಅಥವಾ ನಾಟಕಗಳಿಂದ ಈಗ ನಾವು ಕೆಲವನ್ನೆಲ್ಲ ನೋಡಿ ಅದನ್ನು ನಾವು ಯಕ್ಷಗಾನದಲ್ಲಿ ಅಳವಡಿಸಿಕೊಂಡು ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೇಕಷ್ಟು ಉಂಟು ಅಗತ್ಯ ಇಲ್ಲ. ಸರಿ, ಅಂದ್ರೆ ಅದರಲ್ಲಿ ಇದ್ದದ್ದನ್ನು ಕಂಡುಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂತದ್ದು ಆಗಬೇಕು ಕೆಲಸ. ಅಂದ್ರೆ ಕೆಲವು ಪಾತ್ರೋಚಿತವಾಗಿ ಕೆಲವೊಂದು ಸಲ ನಾವು ಭರತ ನೃತ್ಯವನ್ನು ಅಳವಡಿಸಿಕೊಳ್ಬೇಕಾಗ್ತದೆ. ಸರಿ, ಉದಾಹರಣೆಗೆ ಭಸ್ಮಾಸುರ ಮೋಹಿನಿ, ಅದು ತಾಂಡವ ನೃತ್ಯ ಆಡಬೇಕು, ಅದು ಕಲಾವಿದನಿಗೆ ಗೊತ್ತಿರಬೇಕು. ಹಾಗೆ ಅದನ್ನೇ ನಾವು ಮುಖ್ಯ ಅಂತ ಇಟ್ಟುಕೊಳ್ಳೋದಲ್ಲ, ಕೆಲವು ಆ ಸಂದರ್ಭಕ್ಕೆ ಬೇಕಾಗಿ ನಾವು ಕೆಲವನ್ನೆಲ್ಲ ಅಳವಡಿಸಿಕೊಳ್ಬೇಕಾಗ್ತದೆ. ಮತ್ತು ಯಕ್ಷಗಾನಕ್ಕೆ ಎರವಲು ಅಂದರೆ ಈ ಬೇರೆ ಹಿಮ್ಮೇಳಗಳೆಲ್ಲ ಅಗತ್ಯ ನನಗೆ ಕಾಣುವುದಿಲ್ಲ. ಹೌದು, ಅದೇ ಈ ಕೊಳಲು, ಪಿಟೀಲು ಇಂಥವುಗಳೆಲ್ಲ ಅವಶ್ಯಕತೆ ಆಗುವುದಿಲ್ಲ. ಹೌದು, ಯಾವುದು ಅದು ಅಲ್ಲ ಇದು ಅಲ್ಲ ಅಂತ ಆಗ್ತದೆ. ಹೌದು, ಆ ಕಡೆ ಯಕ್ಷಗಾನವೂ ಅಲ್ಲ, ಈ ಕಡೆ ಬೇರೆ ಕಲಾ ಪ್ರಕಾರವೂ ಅಲ್ಲ ಅಂತ ಹೇಳಿ ಒಂದು ತ್ರಿಶಂಕು ಸ್ವರ್ಗ ಆಗ್ತದೆ. ಸರ್, ಈ ಪುರಾಣ ಕಥೆಗಳಿಗೂ ಯಕ್ಷಗಾನದ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಹೇಗೆ ಸಮರ್ಥನೀಯ ಆಗ್ತದೆ? ಉದಾಹರಣೆಗೆ ಈ ಪ್ರಹ್ಲಾದ ಚರಿತ್ರೆ ಇದು ಶ್ರೀಮದ್ ಭಾಗವತದ ಮೂಲ ಕಥೆಗೆ ಭಿನ್ನವಾಗಿದೆ. ಅಂದರೆ ಹರನೆಂದು ಬರೆ ಅಂತ ಹೇಳುವಂಥದ್ದು, ಹರಿ ಎಂದು ಬರೆಯುವುದು ಅನ್ನುವಂಥದ್ದೆಲ್ಲ ಅಂದರೆ ಒಂದು ಸಾಮಾಜಿಕವಾದಂತಹ ವಿಘಟನೆಗೆ ದಾರಿ ಮಾಡಿಕೊಡ್ತದೆ ಅಂತ ಅನ್ನಿಸುವುದಿಲ್ವಾ? ಆ ಸಂದರ್ಭದಲ್ಲಿ ನಾವು ಅದರ ಮೂಲ ಪುರಾಣ ಹೇಗೆ ಎಂಬುದನ್ನು ನಮಗೆ ಅಲ್ಲಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಪ್ರಸಂಗದಲ್ಲಿ ಕವಿ ಏನನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ ಅದನ್ನೇ ನಾವು ಅನುಸರಿಸಬೇಕಾಗ್ತದೆ. ಹೌದು, ಕವಿಗೆ ಅಪಚಾರ ಮಾಡಿದಾಗ್ತದೆ. ಸರಿ ಸರಿ ಸರಿ. ಈಗ ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ವಿಜೃಂಭಿಸುವಂತೆ ಮಾಡಿರುವುದು ಅದು ಪ್ರಸಂಗಕರ್ತರ ಅಥವಾ ಪಾತ್ರಧಾರಿಗಳ ಸರಿಪಡಿಸಬೇಕು ಅಂತ ನಿಮ್ಗೆ ಅನ್ನಿಸ್ತದ? ಅದು ಪ್ರಸಂಗಕರ್ತರು ಅದನ್ನು ನಿರೂಪಣೆ ಮಾಡದಿದ್ರೆ ಪಾತ್ರಧಾರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಅಂದ್ರೆ ಈಗ ಕೆಲವು ಕೃಷ್ಣ ಸಂಧಾನದಲ್ಲೆಲ್ಲ ಪ್ರಸಂಗದಲ್ಲೇ ಉಂಟು. ದುರ್ಯೋಧನ ಸ್ವಲ್ಪ ಸ್ಟ್ರಾಂಗ್, ಕೃಷ್ಣ ಅಷ್ಟು ಸ್ಟ್ರಾಂಗ್ ಅಲ್ಲ, ವೀಕ್. ಅಂದ್ರೆ ನಾವು ಪ್ರಸಂಗಕ್ಕೆ ಹೊಂದಿಕೊಂಡು ನಾವು ಮಾಡಬೇಕಾಗ್ತದೆ. ಪ್ರಸಂಗದಲ್ಲಿರುವಾಗ ತಾನಾಗಿ ಅದು ಕಳನ ಪಾತ್ರಕ್ಕೆ ಅದು ಒಪ್ಪಿಕೊಳ್ತದೆ, ಅಂಟಿಕೊಳ್ತದೆ. ಇಲ್ಲದ್ರೆ ಎರಡು ಸಮಾನ ಆಗ್ತದೆ. ಆ ಪದ್ಯಗಳು, ಭಾವನೆಗಳು ಅದು ಎಲ್ಲವೂ ಅದಕ್ಕೆ ಬೇಕಾದ ರೀತಿಯಲ್ಲಿ ಕವಿ ಅದರಲ್ಲಿ ಅಳವಡಿಸಿಕೊಳ್ಳುತ್ತಾರೆ.
ಈಗ ಪ್ರಸಂಗದಲ್ಲೇ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳು ಅಂತ ಉಂಟು. ಹೌದು. ಅದನ್ನು ಕಥೆಗೆ ಲೋಪವಾಗದಂತೆ ಅದನ್ನು ಬಿಟ್ರೆ ಕವಿಗೆ ಅಪಚಾರ ಅಂತ ಆಗ್ತದಾ? ಇಲ್ಲ ಇಲ್ಲ, ಕವಿಗೆ ಅಪಚಾರ ಆಗುವುದಿಲ್ಲ. ಅಂದರೆ ಕವಿ ಅವರ ಕಲ್ಪನೆಯಲ್ಲಿ ಎಲ್ಲವನ್ನು ಪ್ರಸಂಗದಲ್ಲಿ ಬರೆಯುತ್ತಾರೆ. ಹೌದು. ನಮಗೆ ಆ ರಂಗಕ್ಕೆ ಯಾವುದು ಸೂಕ್ತ ಅಗತ್ಯ, ಕೇವಲ ಸಮಯ ಕಳೆದರೆ ಸಾಲದು, ಅಗತ್ಯವು ಅಂತ ಬೇಕು. ಅಗತ್ಯ ಇದ್ರೆ ಎಷ್ಟು ಬೇಕು ಅಷ್ಟು ಅದನ್ನು ಸ್ವೀಕಾರ ಮಾಡಿಕೊಳ್ಳಬಹುದು. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಅಂದರೆ ಈ ಐತಿಹಾಸಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಕಾಲ್ಪನಿಕ ಪ್ರಸಂಗಗಳು ಇವೆಲ್ಲ ಹೇಗೆ? ಯಾಕಂದ್ರೆ ಈಗಿನ ಜನರಿಗೆ ಅದನ್ನು ಕೆಲವು ಪುರಾಣ ಪ್ರಸಂಗಗಳನ್ನು ನೋಡಿ ನೋಡಿ ಅದೇ ಭೀಮನ ನಾನು ಚಹಾ ಕೊಡೋದು ಬರುವ ಹೊರಗೆ ಹೋಗಿರ್ತಾರೆ. ಯಾಕಂದ್ರೆ ಜನರನ್ನು ಅಂದ್ರೆ ಆ ಸಂದರ್ಭದಲ್ಲಿ ಯಕ್ಷಗಾನ ಇದು ಮೇಳಗಳು ಉಳಿಬೇಕು. ಹೌದು. ಅವರಿಗೆ ಇದು ಗಲ್ಲಾಪೆಟ್ಟಿಗೆ ಅಂದ್ರೆ ಸಂಪಾದನೆ ಆಗಬೇಕು, ಮೇಳ ನಡೆಸಬೇಕು. ಆ ಉದ್ದೇಶದಿಂದ ಯಕ್ಷಗಾನಕ್ಕೆ ಆ ಉದ್ದೇಶದಿಂದ ಈ ಹೊಸ ಪ್ರಸಂಗಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಅದರಲ್ಲಿ ಹಳೆತನ್ನು ಮರೆತರು ಅಂತ ಅರ್ಥ ಅಲ್ಲ. ಆ ಹೊಸತನದಲ್ಲಿ ಯಕ್ಷಗಾನವನ್ನು ಯಾವುದು ಬೇಕು ಜನರಿಗೆ ಅದನ್ನು ಕೊಡುವುದು ಕಲಾವಿದನ ಕರ್ತವ್ಯ. ಸರಿ ಸರಿ. ನೀವು ವೇಷಧಾರಿಯಾಗಿ ನಿಮಗೆ ಎದುರಾದ ಸವಾಲುಗಳೇನು? ಸವಾಲು ಅಂದರೆ ನೀವು ವೇಷಧಾರಿಯಾಗಿ ಈಗ ಹಲವಾರು ಪಾತ್ರಗಳನ್ನು ಮಾಡ್ತಾ ಇದ್ದೀರಿ. ಆಗ ನಿಮಗೆ ಏನಾದರೂ ಕಷ್ಟ ಅಥವಾ ಏನಾದರೂ ಇದು ಮಾಡಲಿಕ್ಕೆ ಕಷ್ಟ ಅಂತ ಕಂಡಿದ್ದ ಅಥವಾ ಬೇರೆ ಯಾವುದಾದ್ರೂ ಒಂದು ರೀತಿಯ ಸವಾಲು, ಒಂದು ಕಠಿಣ ಅಂತ ಅನಿಸಿದ್ದು ಏನಾದರೂ ಉಂಟಾ? ಇಲ್ಲ ಇಲ್ಲ, ನನಗೆ ಹಾಗೇನು ಕಾಣಲಿಲ್ಲ. ಯಾಕಂದರೆ ನಾವು ಕಠಿಣ ಅಂತ ಗ್ರಹಿಸುವುದೇ ಇಲ್ಲ. ಕಠಿಣ ಅಂತ ಗ್ರಹಿಸಿದರೆ ನಮಗೆ ಅಭಿನಯಿಸೋದಕ್ಕಾಗುವುದಿಲ್ಲ, ಅರ್ಥ ಹೇಳಲಿಕ್ಕೂ ಆಗುವುದಿಲ್ಲ. ಹೌದು ಹೌದು, ಯಾವುದಕ್ಕೂ ಕಷ್ಟ ಆಗ್ತದೆ. ನಮ್ಮಿಂದ ಎಷ್ಟು ಸಾಧ್ಯ ಆ ಪಾತ್ರಕ್ಕೆ ಜೀವ ತುಂಬುವುದಕ್ಕೆ ಎಷ್ಟು ಸಾಧ್ಯ ಅಷ್ಟನ್ನು ನಾವು ಕೊಡದಿದ್ದು ನಾವು ಕಲಾವಿದ ಆಗುವುದಿಲ್ಲ. ಈಗ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಉಳಿಸಬೇಕು ಅಂತಾದರೆ ನಾವು ಏನೆಲ್ಲ ಮಾಡಬಹುದು? ಈಗ ಅಂದರೆ ಬಹಳ ಮೊದಲಿಗೆ 7 ದಿವಸದ ಆಟ ಅಂತ ಇತ್ತು, ಆಮೇಲೆ 3 ದಿವಸ ಅಂತ ಆಯ್ತು, ಈಗ 3 ಗಂಟೆಗೆ ಬಂದು ನಿಂತಿದೆ. ಹೌದಪ್ಪ, ಬೇಡುವಂತ ಜನರ ಹತ್ರ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಹೌದು. ಆದ್ರಿಂದ ಈಗ ಸಂಪ್ರದಾಯವನ್ನು ನಾವು ಎಲ್ಲವೂ 8-8:30 ಗಂಟೆಯಿಂದ ನಾವು ಇದು ಪೀಠಿಗೆ ಅಥವಾ ಪೂರ್ವರಂಗ ಶುರು ಮಾಡಿದ್ರೆ ಅದನ್ನು ಈಗಿನ ಜನರಿಗೆ ನೋಡುವ ತಾಳ್ಮೆ ಇರುವುದಿಲ್ಲ. ಇದೊಮ್ಮೆ ಮುಗಿಯಲಿ, ಪ್ರಸಂಗ ಯಾವಾಗ ಶುರುವಾಗ್ತದೆ, ಹೌದು ಹೀಗಿರ್ತಾರೆ. ಅದು ಬೇಡ ಅಂತ ಅಲ್ಲ, ಯಾಕಂದ್ರೆ ಜನರಿಗೆ ಅಷ್ಟು ತಾಳ್ಮೆ ಇಲ್ಲ. ಹೌದು ಹೌದು. ಹಾಗೆಂತ ಅದನ್ನು ಉಳಿಸ್ಲಿಕ್ಕೆ ನಮ್ಮಲ್ಲಿ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಹಾಗಾದ್ರೆ ಉಳಿಸ್ಲಿಕ್ಕೆ ಅಂದ್ರೆ ಅದನ್ನು ಉಳಿಸಬೇಕು. ಆದ್ರೆ ಉಳಿಸ್ಲಿಕ್ಕೆ ದಾರಿ ಯಾವುದು ಅಂದ್ರೆ ಅದು ಅಂದ್ರೆ ಅಷ್ಟು 8 ಗಂಟೆವರೆಗೆ ಇದು ಮನೆ ಬಿಟ್ಟು ನಿಲ್ಲುವುದಕ್ಕೆ ಯಾರು ಶಕ್ತರಿಲ್ಲ ಈಗ. ಹೌದು ಹೌದು. ಉಳಿಸಬಹುದು. ಯಾಕಂದ್ರೆ ಈಗ ಕಟೀಲು ಮೇಳ, ಧರ್ಮಸ್ಥಳ ಮೇಳ ಇಂಥ ಹರಕೆ ಆಟಗಳನ್ನು ಆಡುವವರು ಈಗಲೂ ಪಾಲಿಸ್ತಾ ಬಂದಿದ್ದಾರೆ. ಹೌದು ಹೌದು. ಈ ವೇಷಗಳ ಪ್ರವೇಶ ಕ್ರಮಗಳಲ್ಲಿ ಭಿನ್ನತೆ ಅಂತ ಉಂಟಾ? ಅಂದರೆ ಇಂತಿಂಥ ವೇಷಕ್ಕೆ ಇಂತಿಂಥ ವಿಶಿಷ್ಟ ಕ್ರಮಗಳು, ಅದು ಬಣ್ಣದ ವೇಷ ಆಗಿರ್ಬೋದು ಅಥವಾ ಕಿರೀಟ ವೇಷ ಆಗಿರ್ಬೋದು, ಪಗಡಿ ವೇಷ ಆಗಿರ್ಬೋದು, ಸ್ತ್ರೀ ವೇಷವೇ ಆಗಿರ್ಬೋದು. ವಿಭಿನ್ನತೆ ಉಂಟು, ಬೇರೆ ಬೇರೆ. ಈಗ ರಾವಣನ ಪ್ರವೇಶ ಬೇರೆ, ದೇವೇಂದ್ರನ ಪ್ರವೇಶ ಬೇರೆ. ಪೀಠಿಗೆಯಲ್ಲಿ ಸ್ತ್ರೀ ವೇಷಗಳಿದ್ರೆ ಈ ಯಾವುದು ಶಚಿಪ್ರಭೆಯೋ ಪ್ರಮೀಳೆಯೋ ಅವರದೊಂದು ಪ್ರವೇಶ ಬೇರೆ 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 ಇರ್ತದೆ. ವಿಭಿನ್ನತೆ ಚಂದವೂ ಆಗ್ತದೆ. ನಾನು ಕೇಳುವ ಪ್ರಶ್ನೆ ಹೇಗೆ ಅಂತಂದ್ರೆ, ಈಗ ಅಭಿಮನ್ಯು ಮತ್ತೆ ಅಭಿಮನ್ಯುವಿನ ಸಾರಥಿ ಎರಡೂ ಕೂಡ ಪಗಡಿ ವೇಷವೇ, ಗುಂಡು ವೇಷವೇ. ಇದರಲ್ಲಿಯೂ ಕೂಡ ವಿಭಿನ್ನತೆ ಇತ್ತ ಮುಂಚೆ? ಇದರಲ್ಲಿ ವಿಭಿನ್ನತೆ
ವೇಷದಲ್ಲಿ ಬರವಣಿಗೆಯಲ್ಲಿ ಸ್ವಲ್ಪ ಹಣೆಯಲ್ಲಿ ಇದು ವೇಷದಲ್ಲಿಯೂ ವಿಭಿನ್ನತೆ. ಆಮೇಲೆ ಈ ಪ್ರವೇಶ ಕ್ರಮಗಳಲ್ಲಿ ಅಭಿಮನ್ಯು ಸಾರಥಿಯನ್ನು ರಂಗಕ್ಕೆ ಕರೆಯುವುದು ಅಭಿಮನ್ಯು. ಹಾಗಾಗಿ ಅದು ವಿಭಿನ್ನತೆ ಗೊತ್ತಾಗ್ತದೆ. ಅದು ಸಾರಥಿಯದ್ದು ಬೇರೆ, ಇದು ಅಭಿಮನ್ಯು ಬೇರೆ ಅಂತ ಗೊತ್ತಾಗ್ತದೆ, ಪ್ರವೇಶದಲ್ಲೇ ಗೊತ್ತಾಗ್ತದೆ. ಕ್ರಮ ಒಂದೇ, ಯಾವುದು ರಂಗಕ್ಕೆ ಪ್ರವೇಶ ಒಂದೇ ಕ್ರಮ. ಹೌದು, ಆದ್ರೆ ಆ ಕ್ರಮದಲ್ಲಿ ವಿಭಿನ್ನತೆ, ಸ್ವಲ್ಪ ವಿಭಿನ್ನತೆ, ವೇಷದಲ್ಲಿ ಎಲ್ಲ ವಿಭಿನ್ನತೆ ಕಾಣ್ತದೆ. ಈ ಬೆಳಗಿನ ಜಾವದ ಅಂದ್ರೆ 4ನೇ ಕಾಲದ ವೇಷಗಳು ಅಂತ ಏನು ಹೇಳ್ತೇವೆ, ಅದರಲ್ಲಿ ಈಗ ಸ್ತ್ರೀ ವೇಷವನ್ನೇ ತಗೊಳ್ಳುವ. ಮೊದಲನೇ ಕಾಲದಲ್ಲಿ ಅಥವಾ ಮಧ್ಯಂತರದಲ್ಲಿ ಆ ಒಂದು ಸ್ತ್ರೀ ವೇಷದ ಕುಣಿತದ ಶೈಲಿಗೂ ಆ 4ನೇ ಜಾವದ ಸ್ತ್ರೀ ವೇಷದ ಕುಣಿತದ ಶೈಲಿಗೂ ಏನಾದ್ರೂ ವ್ಯತ್ಯಾಸಗಳು ಇತ್ತ? ಸ್ವಲ್ಪ ವ್ಯತ್ಯಾಸ ಉಂಟು. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಸ್ವಲ್ಪ ಫಾಸ್ಟ್ ಸ್ಪೀಡ್. ಯಾಕಂದ್ರೆ ಒಂದು ಕತೆ ಮುಗಿಸಬೇಕು, ಎರಡನೇ ಇದು ಕಾಲಘಟ್ಟ, 1ನೇ ಕಾಲ, 2ನೇ ಕಾಲ, 3ನೇ ಕಾಲ ಪದ್ಯವೂ ಹಾಗೆ ಸ್ವಲ್ಪ ವೇಗವಾಗಿ ಹೋಗ್ತದೆ. ಸರಿ, ವ್ಯತ್ಯಾಸ ಉಂಟು. ಅತಿಯಾಗಿ ಕುಣಿಯಬಾರದು ಅನ್ನುವಂತಹ ನಿರ್ಣಯ ಯಾವುದಾದ್ರೂ ವೇಷಕ್ಕೆ ಅಥವಾ ಎಲ್ಲ ವೇಷಕ್ಕೂ ಉಂಟಾ ಆ ರೀತಿ ಏನಾದ್ರು? ಅಗತ್ಯವು ಅಂತ ಕಾಣ್ತದೆ. ಅಗತ್ಯ ಇಲ್ಲ, ಅತಿಯಾಗಿ ಕುಣಿಯುವುದು ಅಗತ್ಯ ಇಲ್ಲ. ಯಾಕಂದ್ರೆ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ. ಮತ್ತೆ ಯಾಕಂದ್ರೆ ಸಮಯ ಹಾಳು, ಜನರಿಗೆ ಅದರಲ್ಲಿ ಏನನ್ನು ಕೊಟ್ಟ ಹಾಗೆ ಆಗುದಿಲ್ಲ. ಕುಣಿದದ್ದನ್ನೇ ಜಗದದ್ದನ್ನೇ ಜಗದ ಹಾಗೆ ಅಷ್ಟೇ. ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಯುವುದಾ ಅಥವಾ ಕುಣಿತಕ್ಕೆ ಸರಿಯಾಗಿ ಹಿಮ್ಮೇಳ ಇರಬೇಕಾ? ಹಿಮ್ಮೇಳಕ್ಕೆ ಸರಿಯಾಗಿ ಕುಣಿಬೇಕು. ಕ್ರಮ ಅಂದ್ರೆ ಹಾಗೆ. ಆದ್ರೆ ಕೆಲವೊಮ್ಮೆ ಇತ್ತೀಚೆಗೆ ಅಂದ್ರೆ ನನಗೆ ಗೊತ್ತುಂಟು ಅಂತ ಎಲ್ಲ ಬೇರೆ ಬೇರೆ ವೆರೈಟಿ ಅಂದ್ರೆ ಬೇರೆ ಬೇರೆ ಹೌದು ವೈವಿಧ್ಯತೆಗಳನ್ನು ತೋರಿಸ್ತಾರೆ ಕುಣಿತದಲ್ಲಿ. ಮೊದಲು ಅದೆಲ್ಲ ಇರಲಿಲ್ಲ. ಎಷ್ಟು ಪದ್ಯದಲ್ಲಿ ಎಷ್ಟು ಕುಣಿತಕ್ಕೆ ಅವಕಾಶ ಇತ್ತು ಅಷ್ಟರಲ್ಲಿ ಮುಗಿಸ್ತಾರೆ ಮೊದಲೆಲ್ಲ. ಈಗ ಹಾಗಲ್ಲ, ನನಗೆ ಗೊತ್ತುಂಟು, ರಂಜನೆಗೋಸ್ಕರವಾಗಿ ಕುಣಿತಾರೆ. ಸ್ತ್ರೀ ವೇಷದ ಸ್ವಭಾವ ಏನು, ಅದು ಹೇಗಿರಬೇಕು? ಅದು ಆಯಾ ಪಾತ್ರಕ್ಕೆ ಸಂಬಂಧಪಟ್ಟ ವಿಷಯ. ಕೆಲವು ಸೌಮ್ಯ ಪಾತ್ರ ಅದು ತಗ್ಗಿಕೊಂಡು ಬಗ್ಗಿಕೊಂಡು ಹಾಗೆ. ಈಗ ಚಂದ್ರಮತಿಯನ್ನು ಸ್ವರೂಪ ಬೇರೆ, ಹೌದು ದಮಯಂತಿದ್ದೊಂದು ಕ್ರಮ ಬೇರೆ. ಗಂಡನಿಗೆ ಹೆಂಡತಿಯಾಗಿ ಹೇಗಿರಬೇಕು ಹೆಣ್ಣು ಎಂಬುದನ್ನೇ ಇವನು ಮನಸ್ಸಲ್ಲಿಟ್ಟುಕೊಳ್ಳಬೇಕು. ಯಾಕಂದರೆ ಅವರ ಮಾತನ್ನು ಮೀರಿ ಯಾವ ವ್ಯವಹಾರ ಮಾತನ್ನು ಆಡಲಿಕ್ಕಾಗುವುದಿಲ್ಲ. ಸ್ತ್ರೀ ವೇಷದಲ್ಲಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುವಾಗ ಅಂದರೆ ಒಬ್ಬ ಗಂಡಸು ಸ್ತ್ರೀ ವೇಷವನ್ನು ಮಾಡುವಂಥದ್ದು, ಗಂಡಸಾಗಿದ್ದುಕೊಂಡು ಪುರುಷ ವೇಷಗಳನ್ನು ಮಾಡುವಾಗಲೇ ಹಲವಾರು ಸವಾಲುಗಳು ಎದುರಾಗ್ತವೆ. ಅಂಥದ್ರಲ್ಲಿ ಗಂಡಸಾಗಿದ್ದು ಸ್ತ್ರೀ ವೇಷವನ್ನು ಮಾಡುವಾಗ ಎದುರಾಗುವ ಸವಾಲುಗಳೇನು? ಅಂದರೆ ಆ ಶಾರೀರವನ್ನು ಬದಲಾಯಿಸಬೇಕು ಅಥವಾ ಶರೀರ ಅದಕ್ಕೆ ಅನುಗುಣವಾಗಿರಬೇಕು, ಆಮೇಲೆ ಆಂಗಿಕ ಅಭಿನಯ, ಇಂಥದ್ರಲ್ಲೆಲ್ಲ ನೀವು ಹೇಗೆ ಅದನ್ನು ಅಳವಡಿಸಿಕೊಳ್ತಿದ್ರಿ ರಂಗದಲ್ಲಿ? ಆ ಪಾತ್ರದ ಹೆಸರು ತಾನು ವೇಷಕ್ಕೆ ಇಟ್ಟುಕೊಂಡಾಗ ಅದೇ ಮನಸ್ಸಿನಲ್ಲಿ ನಮಗೆ ಪ್ರಚೋದನೆ ಕೊಡ್ತದೆ. ಸೀತೆ ಹೀಗೆ ಇರಬೇಕು, ಮಂಡೋದರಿ ಹೀಗೆ ಇರಬೇಕು, ದಮಯಂತಿ ಹೀಗೆ ಇರಬೇಕು. ತಾನು ಅದನ್ನಾಗಿ ನಾವು, ಯಾಕಂದ್ರೆ ಅದರಲ್ಲಿ ನಾವು ಲೀನರಾಗಿರ್ಬೇಕು, ಪಾತ್ರದೊಂದಿಗೆ ಲೀನತ್ವ ಬೇಕು. ಅದಕ್ಕೆ ಆ ಪಾತ್ರಕ್ಕೆ ಬೇಕಾದಂತಹ ಸ್ವಭಾವವನ್ನು ನಾವು ರೂಢಿಸಿಕೊಳ್ಬೇಕು, ನಿರೂಪಿಸಬೇಕು. ಸ್ತ್ರೀ ವೇಷಗಳನ್ನು ಮುಖ್ಯವಾಗಿ ಯಾವ ರೀತಿ ವರ್ಗೀಕರಣ ಮಾಡಬಹುದು ನಿಮ್ಮ ಒಂದು ಅಭಿಪ್ರಾಯದಲ್ಲಿ? ಅಂದರೆ ವರ್ಗೀಕರಣ ಅಂತಂದ್ರೆ ಈಗ ಉದಾಹರಣೆಗೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ಈಗ ನಾವು ಯಾವ ರೀತಿಯಲ್ಲಿ ಇಲ್ಲಿ ಹೇಳ್ತೇವೆ ಅದೇ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯದಲ್ಲಿ ಯಾವ ರೀತಿಯಾಗಿ ವರ್ಗೀಕರಣ ಮಾಡಬಹುದು ಸ್ತ್ರೀ ವೇಷಗಳನ್ನು? ಸ್ತ್ರೀ ವೇಷವನ್ನು ವರ್ಗೀಕರಣ ಅಂದರೆ ಹೀಗೆ, ಉದಾಹರಣೆಗೆ ಪಾರಿಜಾತ, ನರಕಾಸುರ ವಧೆ. ಪಾರಿಜಾತದಲ್ಲಿ ಸತ್ಯಭಾಮೆ ಅಂತ, ಸತ್ಯಭಾಮೆಯದ್ದು ಅದು ಸ್ತ್ರೀವೇಷ, ಸತ್ಯಭಾಮೆ ಸಖಿಯೂ ಸ್ತ್ರೀವೇಷ. ಅಲ್ಲಿ
ವಿಭಿನ್ನತೆ ತಾನಾಗಿ ಕಾಣ್ತೇವೆ. ಅವನಿಗೆ ಸತ್ಯಭಾಮ ಮಾಡುವ ಕೆಪಾಸಿಟಿ ಇದ್ದರೂ ದೂತಿಯಾಗಿ ಹೇಗೆ ಎಂಬುದನ್ನು ಅವನು ಮನಸ್ಸಲ್ಲಿಟ್ಟುಕೊಳ್ತಾನೆ. ಸಖಿ ಪಾತ್ರ ಬೇರೆ, ಮುಖ್ಯಸ್ಥರಿ ವೇಷ ಬೇರೆ, ಖಳನಾಯಕಿ ಪಾತ್ರ ಬೇರೆ, ಪೋಷಕ ಪಾತ್ರಗಳು ಅಂತ ಇರ್ತದೆ. ಹೌದು, ಪೋಷಕ ಪಾತ್ರವಾಗಿಯೇ ಅವ ಇರಬೇಕು. ಗೊತ್ತುಂಟು ಅಂತ ಅದನ್ನು ಮೀರಲಿಕ್ಕಾಗುವುದಿಲ್ಲ. ಸ್ತ್ರೀ ವೇಷದ ಕುಣಿತ ನಾಟ್ಯ ಎಷ್ಟು ಇರಬೇಕು, ಮತ್ತೆ ಅದು ಯಾವ ರೀತಿಯಲ್ಲಿ ಇರಬೇಕು? ಅಂದರೆ ನನಗೆ ಹಿರಿಯ ಅನುಭವ ಕಲಾವಿದರಲ್ಲಿ ಹೇಳೋದಂದರೆ ಸ್ತ್ರೀ ವೇಷದ ಕುಣಿತ, ಮಾತು, ಅಭಿನಯ ಅದು ಮೂರು ಒಂದೇ ಥರನಾಗಿರಬೇಕು. ಕುಣಿತ ಆ ಪದ್ಯಕ್ಕೆ ಎಷ್ಟು ಬೇಕು ಅಷ್ಟ ನಾವು ಕುಣಿಬೇಕು. ಇನ್ನು ಹೆಚ್ಚು ಕುಣಿದ್ರೆ ಅದು ಆಭಾಸವೇ ಆಗ್ತದೆ. ಮಾತು ಕೂಡ ಹಾಗೆ ಎಷ್ಟು ಬೇಕು, ಹಿತಮಿತವಾಗಿ ಎಲ್ಲವೂ ಇರಬೇಕು ಹದದಲ್ಲಿ. ಹೌದು. ಬೇರೆ ಬೇರೆ ಕಲಾ ಪ್ರಕಾರದ ಈ ಸ್ತ್ರೀ ಪಾತ್ರಗಳ ಒಳ್ಳೆಯ ಅಂಶಗಳನ್ನು ಯಕ್ಷಗಾನೀಯವಾಗಿಸುವುದು ಅದು ಸರಿಯಾ? ಸರಿ ಅಂತಾದರೆ ಅದು ಯಾವ ಪ್ರಮಾಣದಲ್ಲಿ ಇರಬೇಕು? ಈಗ ಅಂದರೆ ಭರತನಾಟ್ಯದ್ದು ಒಂದು ಸ್ತ್ರೀ ಪಾತ್ರವನ್ನು ನಾವು ನೋಡ್ತೇವೆ, ಅದನ್ನು ನಾವು ಇದರಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದೇ ರೀತಿಯಾಗಿ ನಾಟಕಗಳಿಂದ ಚೋದಿಸಲ್ಪಟ್ಟು ಅಥವಾ ಈ ಚಲನಚಿತ್ರಗಳನ್ನು ನೋಡಿ ಕೆಲವರು ಆ ರೀತಿಯಾಗಿ ಮಾಡುವವರು ಇದ್ದಾರೆ ಇತ್ತೀಚೆಗೆ. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನಕ್ಕೆ ದ್ರೋಹ ಆಗದ ರೀತಿಯಲ್ಲಿ, ಯಕ್ಷಗಾನದ ಪಾತ್ರಕ್ಕೆ ಅಪಚಾರ ಆಗದಂತೆ ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡಿದರೆ ಅದು ಅಪರಾಧ ಅಂತ ಆಗುವುದಿಲ್ಲ. ಯಾವುದು ಹೊಸತನವನ್ನು ಸರಿ ಹೊಸತನವನ್ನು ಅಳವಡಿಸಿಕೊಳ್ಳುವುದು ಅಪರಾಧ ಅಂತ ಅಲ್ಲ ಆಗುದಿಲ್ಲ. ಅದರಲ್ಲಿ ಅದು ಅವನ ಮನೋಧರ್ಮ. ಅದು ಈ ಸಂಗೀತದ ಆಲಾಪನೆ ಅತಿ ಉದ್ದ ಪದಗಳು ಯಕ್ಷಗಾನದ ಮಟ್ಟಿಗೆ ಎಷ್ಟು ಹಿತ? ಅದು ಯಕ್ಷಗಾನದ ಮಟ್ಟಿಗೆ ಅದು ಅಷ್ಟು ಅಗತ್ಯ ನನಗೆ ಕಾಣಿಸುವುದಿಲ್ಲ. ಯಾಕೆಂದರೆ ಅದು ಸಪ್ಪೆ ಆಗ್ತದೆ ಆ ಕಾಲದಲ್ಲಿ. ಸಂಗೀತದ ಅಂದರೆ ಆಲಾಪನೆ ಇವರು ಭಾಗವತರು ಅದನ್ನು ಅಳವಡಿಸಬಹುದು. ಅತಿ ಉದ್ದ ಆಲಾಪನೆಗಳು ಇದ್ದ ಕೂಡಲೇ ಅದರ ಯಕ್ಷಗಾನದ ಅದರ ಒಂದು ಇದು ಕುಂಠಿತ ಆಗ್ತದೆ, ವೇಗ, ಅದರ ಸ್ಫೂರ್ತಿ ಕಡಿಮೆ ಆಗ್ತದೆ. ಅವನಿಗೆ ಅದನ್ನು ಸಂದರ್ಭದಲ್ಲಿ ಅದನ್ನು ಉಳಿಸಿಕೊಳ್ಳಿಕ್ಕಾಗುವುದಿಲ್ಲ. ಯಾವುದು ಆ ಸಂದರ್ಭವನ್ನು ಜನರಿಗೆ ಅಂದರೆ ಆಲಾಪನೆ ಆಯಿತು, ಎಷ್ಟು ಅದನ್ನು ಆ್ಯಕ್ಷನ್ ಮಾಡ್ಬೋದು. ಹೌದು. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರದ್ದೋ, ಕವಿಯದ್ದೋ, ಅಥವಾ ಮೇಳದ ವ್ಯವಸ್ಥಾಪಕರದ್ದೋ, ಅಥವಾ ಕಲಾವಿದರದ್ದು? ಭಾಗವತರದ್ದು, ಅನುಮಾನ ಇಲ್ಲ. ಅಂದರೆ ಯಕ್ಷಗಾನದ ನಿರ್ದೇಶಕ, ಸೂತ್ರಧಾರ ಭಾಗವತನೇ ಎಂದೆಂದಿಗೂ. ಇತ್ತೀಚೆಗೆ ಯುವ ಪೀಳಿಗೆ ಯಕ್ಷಗಾನದತ್ತ ಆಕರ್ಷಿಸಲ್ಪಟ್ಟಿದೆ. ಅಂದರೆ ನೋಡುಗರಲ್ಲಿ ಯುವಕರು ಜಾಸ್ತಿ ಇದ್ದಾರೆ. ಆದರೆ ಅವರ ದೃಷ್ಟಿಕೋನ, ಅವರ ಆಯಾಮ ಎಲ್ಲ ಒಂದು ಹೊಸತನದಿಂದ ಕೂಡಿದೆ. ಅವರಿಗೆ ಅವರ ಒಂದು ವಿಚಾರವೇ ಬೇರೆ, ಧೋರಣೆಗಳೇ ಬೇರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಈಗ ಹವ್ಯಾಸಿಗಳು ಯಕ್ಷಗಾನದಲ್ಲಿ ಅದನ್ನು ಹಾಳು ಮಾಡುವುದಿಲ್ಲ. ಈಗ ಮಕ್ಕಳನ್ನೆಲ್ಲ ಸಂಘಟಿಸಿ ಅವರಿಗೆ ಒಳ್ಳೆಯ ಇದು ನೃತ್ಯವನ್ನು, ಅರ್ಥವನ್ನು ಬಾಯಿಪಾಠ ಮಾಡಿಸಿ, ಅಭ್ಯಾಸ ಮಾಡಿಸಿ, ಆಗಾಗ ರಂಗ ಪ್ರಯೋಗ ಅವರು ರಂಜನೆಗೋಸ್ಕರವಾಗಿ ಮಾಡುವುದು. ಅದೊಂದು ವೃತ್ತಿ ಅಂತ ಅಲ್ಲ, ಉಪವೃತ್ತಿ ಹವ್ಯಾಸಿಗಳಾಗಿ ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದು. ಅಲ್ಲಲ್ಲ, ಈಗ ಪ್ರೇಕ್ಷಕರು ಕೂಡ ಜಾಸ್ತಿ ಆಗಿದ್ದಾರಲ್ಲ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಸದಾಭಿರುಚಿಯ ಪ್ರೇಕ್ಷಕರು ಜಾಸ್ತಿ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ಸುಮ್ಮನೆ ಸಾಮಾನ್ಯ ಮಟ್ಟದ ಪ್ರೇಕ್ಷಕರೇ ತುಂಬಿ ಹೋಗಿದ್ದಾರೆ ಅಂತ ಹೇಳ್ತೀರಾ? ಅಲ್ಲ, ಅದು ಇಂಥವಳು ಒಂದು ಇವತ್ತು ಶಶಿಪ್ರಭ ಮಾಡ್ತಾಳೆ, ಇಂಥವರಿಗೆ ಅವಳು ಬಬ್ರವಾಹನ ಮಾಡೋದು. ಅಂದರೆ ಅವರು ಕೂಡ ಈ ಯಕ್ಷಗಾನಕ್ಕೆ ಧುಮುಕಿದ್ರೆ ಯಕ್ಷಗಾನಲ್ಲಿ ಉಳಿಯುತ್ತದೆ. ಅದು
ಅಲ್ಲಲ್ಲ, ಪಾತ್ರಧಾರಿಗಳು ಸರಿ. ನಾನು ಹೇಳುದು ಈಗ ಪ್ರೇಕ್ಷಕರು. ಈಗ ನಾನು ಯಾವುದು ಕಲೀಲಿಲ್ಲ, ನಾನೊಬ್ಬ ಪ್ರೇಕ್ಷಕನಾಗಿ ನಾನು ಯಕ್ಷಗಾನವನ್ನು ನೋಡ್ತೇನೆ. ನನ್ನ ಹಾಗೆ ಈ ಯುವಕರು ಬಹಳಷ್ಟು ಜನ ಈಗ ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಪಟ್ಟಿದ್ದಾರೆ. ಜನರಿಗೆ ಆಗೊಂದು ಕುತೂಹಲ ಮೂಡ್ತದೆ, ನೋಡುವ ಇವರು ಏನ್ ಮಾಡ್ತಾರೆ, ಆಟದವರು ಮೇಳದ ತಿರುಗಾಟದ ಕಲಾವಿದರು ಮಾಡೋದು ಏನು, ಮತ್ತು ಇವರು ಏನು ಮಾಡ್ತಾರೆ ನೋಡುವ. ಜನರಿಗೆ ಬಹಳ ನನ್ನ ಮಕ್ಕಳು, ನನ್ನ ಸಂಬಂಧಿಕರು ಇಂಥ ಒಂದು ವೇಷ ಮಾಡ್ತಾರೆ ಅಂದರೆ ಅವರಿಗೆ ಒಂದು ಮರ್ಯಾದೆ, ಒಂದು ಸಂತೋಷ ಆಗ್ತದೆ, ಅಭ್ಯಾಸ ಮಾಡಿದ್ದಾರೆ ಅಂತ. ಯಕ್ಷಗಾನಕ್ಕೆ ಒಳ್ಳೆಯದೇ. ಈ ಯಕ್ಷಗಾನ ಪ್ರದರ್ಶನಗಳಿಗೆ ಕಲಾ ವಿಮರ್ಶೆ ಅಂತ ಬೇಕಾ ಬೇಡವಾ? ಅದು ಬೇಕು. ಬೇಕು ಅಂತಂದ್ರೆ ಯಾರು ಕಲಾ ವಿಮರ್ಶೆ ಮಾಡಬೇಕು? ಕಲಾ ವಿಮರ್ಶೆ ಅಂದರೆ ವಿದ್ವಾಂಸರು ಮಾಡ್ತಾರೆ ಕಲಾ ವಿಮರ್ಶೆ, ಆದರೆ ಎಷ್ಟರ ಮಟ್ಟಿಗೆ ಅದು ಉಳಿಯುತ್ತದೆ ಎಂಬುದು ಹೇಳಲಿಕ್ಕಾಗೋದಿಲ್ಲ. ವಿಮರ್ಶೆಯಾಗಿ ಉಳಿಯುತ್ತದೆ ಅಷ್ಟೇ. ಹೌದು, ಅದನ್ನು ಯಾರು ತೆಗೆದುಕೊಳ್ಳುವವರಿಲ್ಲ. ಬಣ್ಣದ ವೇಷ ಒಂದು ಅರ್ಧ ಗಂಟೆ ರಂಗಸ್ಥಳದಲ್ಲಿ ಇರಬೇಕು ಅಂತ ಹೇಳಿ ಕೆಲವು ಬಣ್ಣದ ವೇಷಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗೆ ವಿಮರ್ಶೆ ಮಾಡೋದು, ವಿಮರ್ಶಕರು ಮಾಡೋದಷ್ಟು ಅದನ್ನು ರಂಗದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವು ಹೇಳ್ತಾರೆ ದುಂದಿ ಬೇಕೋ, ಬ್ಯಾಂಡ್ ಬೇಕೋ. ಹೌದೌದು, ಅದೇ ಬ್ಯಾಂಡ್ ಸೆಟ್, ಸಿಡಿಮದ್ದು, ಅತಿ ಅಲಂಕಾರ ಇವೆಲ್ಲ ಬೇಕು. ಅಂದರೆ ಕೆಲವರು ರಂಜನೆಗೆ, ಕೆಲವರು ಕಲಾ ಆಟ ಆಡಿಸೋರು ಪ್ರಶ್ನೆ ಸಪ್ಪೆ ಆಗಬಾರ್ದು, ಗೌಜಿ ಆಗಬಾರ್ದು, ರಂಜನೆಯ ದೃಷ್ಟಿ. ಅದು ಯಕ್ಷಗಾನಕ್ಕೆ ಬೇಕು ಅಂತಲ್ಲ, ಅದು ರಂಗ 4 ಕಂಬದ ಒಳಗಿನ ಇದಲ್ಲ. ಅಂದ್ರೆ ಅವರಿಗೆ ಬೇಕಾಗಿ ಅವರು ಮಾಡಿಕೊಳ್ತಾರೆ, ಯಕ್ಷಗಾನಕ್ಕೆ ಬೇಕಾಗಿ ಅಲ್ಲ. ಯಕ್ಷಗಾನಕ್ಕೆ ಬೇಕಾಗಿ ಅಲ್ಲ, ಅದು ಅವರಲ್ಲಿ ಹಣ ಉಂಟು, ಅವರೊಂದು ಮನಸ್ಸಲ್ಲಿ ಹೀಗೆ ಆಗಬೇಕು ಅಂತ ಕಲ್ಪನೆ ಮಾಡ್ತಾರೆ. ಅಲ್ಲ, ನಾನು ಕೇಳುದು ಯಕ್ಷಗಾನಕ್ಕೆ ಇದು ಬೇಕಾ? ಅಗತ್ಯ ಇಲ್ಲ. ಯಕ್ಷಗಾನದ ಉಳಿವಿಗೆ ಏನು ಕೊಡುಗೆ ಕೊಡುವುದಿಲ್ಲ, ಏನು ಅಗತ್ಯ ಇಲ್ಲ. ಅದು ಯಕ್ಷಗಾನಕ್ಕೆ ಬೇಕಾದ್ದು ಯಕ್ಷಗಾನದಲ್ಲೇ ಉಂಟು. ಅಲ್ಲ, ನಾನು ಹೇಳುದೇನು ಅಂತಂದ್ರೆ ಈ ದೊಡ್ಡ ದೊಡ್ಡ ರಂಗಸ್ಥಳ ಮಾಡಿ ಅತಿಯಾದ ಅಲಂಕಾರ ಮಾಡುವ ಬದಲು 4 ಕಂಬ ನೆಟ್ಟು ಊರಿ ಮಾಡಿದ್ರೆ ಆಗ್ಲಿಕ್ಕಿಲ್ವ ಅಂತ ನಾನು ಕೇಳುದು. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಈಗ ಮೊದಲೆಲ್ಲ ಇದ್ದದ್ದು ಹಾಗೆ ಅಡಿಕೆ ಮರದ ಕಂಬ ಹಾಕಿ ರಂಗಸ್ಥಳ ಇತ್ತು, ಆಗ ಆಟ ಆಗ್ಲಿಲ್ವ? ಅದೇ ಆಗ್ಲಿಲ್ವ? ಆಗ ಕಂಬ ನೋಡ್ಲಿಕ್ಕೆ ಹೋಗುದಲ್ಲ, ಅಲ್ಲಿ ಅಲಂಕಾರ ನೋಡ್ಲಿಕ್ಕೆ ಹೋಗುದಲ್ಲ, ವೇಷಗಳನ್ನು ನೋಡ್ಲಿಕ್ಕೆ ಹೋಗುದು. ಈಗ ಏನಾಗಿದೆ ಅಂದ್ರೆ ಇದು ಅಲಂಕಾರವೇ ಜಾಸ್ತಿ ಆಗಿ ಒಳಗೆ ಏನಿಲ್ಲ ಅಂತ ಆಗಿದೆ. ಈಗ ನೋಡಿ, ಯಕ್ಷಗಾನ ಅಂತ ಇತ್ತು, ಯಕ್ಷಗಾನ ಬಯಲಾಟ ಅಂತ ಇತ್ತು, ಅದು ಯಕ್ಷಗಾನ ತಾಳಮದ್ಲೆಯ ಸ್ವರೂಪಕ್ಕೂ ಹೋಯಿತು. ಈಗ ಹೊಸದಾಗಿ ಇತ್ತೀಚೆಗೆ ಒಂದು 2-3 ವರ್ಷಗಳಿಂದ ಯಕ್ಷಗಾನ ವೈಭವ ಅಂತ ಕೇವಲ ಭಾಗವತರುಗಳು ಪದ್ಯ ಹೇಳುದು ಮಾತ್ರ, ಒಂದು 3-4 ಗಂಟೆ. ಈ ಹೊಸ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಕ್ಷಗಾನ ವೈಭವ ಅಂದರೆ ಭಾಗವತರಿಗೆ ಎಷ್ಟು ಕೆಪಾಸಿಟಿ ಉಂಟು, ಎಷ್ಟು ತಾಕತ್ತುಂಟು, ಅವನ ಅನುಭವ ಏನುಂಟು, ಹೌದು, ರಂಗದಲ್ಲಿ ಅವರಿಗೆ ಅದನ್ನು ಪರಿಪೂರ್ಣವಾಗಿ ತೋರಿಸಲಿಕ್ಕೆ ಆಗುದಿಲ್ಲ, ಅವಕಾಶ ಇಲ್ಲ. ಇಲ್ಲ, ಹೌದು. ಆದ್ದರಿಂದ ಇದನ್ನು ಅವರವರಿಗೆ ಒಂದು ಸ್ಪರ್ಧಾತ್ಮಕವಾದಂತಹ ಒಂದು ಸನ್ನಿವೇಶ ಅಲ್ಲಿ ಉಂಟಾಗ್ತದೆ. ಒಂದೇ ಪದ್ಯವನ್ನು 4 ಭಾಗವತರು ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ರೆ ಹೇಗೆ ಆಗ್ತದೆ? ಒಳ್ಳೆಯದೇ. ಹಾಗಾದ್ರೆ ಒಳ್ಳೆಯದೇ. ಈ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತು ಮಕ್ಕಳ ಯಕ್ಷಗಾನಗಳು ಮತ್ತು ಹೆಚ್ಚಿನವರೀಗ ನೋಡಿ, ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಯಕ್ಷಗಾನ ಮೇಳಗಳಲ್ಲಿ ತಿರುಗಾಟ ಮಾಡ್ತಾರೆ, ಉಪವೃತ್ತಿಯಾಗಿ ಮಾಡ್ತಾರೆ. ಇದರ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು? ಇದರಿಂದ ಯಕ್ಷಗಾನಕ್ಕೆ ಒಳ್ಳೇದಾಗ್ತದ ಅಥವಾ ಇದರಿಂದ ತೊಡಕುಗಳೇನಾದ್ರೂ ಉಂಟಾ? ಇದನ್ನು ತೊಡಕು ಏನಿಲ್ಲ. ಅದು ಅಂಥದ್ದು ಉಳಿಸ್ಕೊಂಡ್ರೆ ಅಂದ್ರೆ ಕಲೆಗೊಂದು ಪ್ರೋತ್ಸಾಹ ಕೊಟ್ಟಾಗ ಇರ್ತದೆ. ಯಾವುದು ಅವನ ಬಿಡುವಿನ ವೇಳೆಯಲ್ಲಿ ಹೌದು ಅವು ದಣಿದಿದ್ರು ಆ ರಂಗಕ್ಕೆ ಹೋಗಿ ತನ್ನ ಪಾತ್ರವನ್ನು ನಿರೂಪಿಸುವುದು ಅದು ದೊಡ್ಡ ಸಾಧನೆ. ಹೌದು ಹೌದು ಹೌದು. ಈ ಹೆಣ್ಣು ಮಕ್ಕಳ ಯಕ್ಷಗಾನ ಆಗಲಿ ಅಥವಾ ಮಕ್ಕಳದ್ದು ಇದೆಲ್ಲ ಯಕ್ಷಗಾನಕ್ಕೆ ಒಳಿತೆ. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ಹೇಳ್ತೀರಾ ಅಥವಾ ಅದರಿಂದ ಮಾರಕ ಉಂಟಾ? ಹರಕೆ ಬಯಲಾಟಗಳು ಯಕ್ಷಗಾನಕ್ಕೆ ಮಾರಕ ಏನಿಲ್ಲ.
ಯಾಕಂದರೆ ಹರಕೆ ಏನು ಹೇಳಿದ ಆ ಹರಕೆಯನ್ನು ಯಕ್ಷಗಾನ ಕಲಾವಿದರು ಅಂದರೆ ಆ ಪ್ರಸಂಗದಲ್ಲಿ ಅವರು ಕುಣಿದು ತೋರಿಸಿದಾಗ ಅವನ ಹರಕೆಗೆ ಸಂದಾಯ ಆಗ್ತದೆ. ಹೌದು, ತೃಪ್ತಿ ಆಗ್ತದೆ, ಅದು ದೇವರಿಗೆ ಒಂದು ಸಮಾಧಾನ ಆಗ್ತದೆ ಅಂತ ಕಲ್ಪನೆ ಅಷ್ಟೇ. ಹೌದು. ಅಂದರೆ ಇದರಿಂದ ಯಕ್ಷಗಾನದ ಏಳಿಗೆ ಸಾಧ್ಯ ಉಂಟಾ? ಹರಕೆ ಬಯಲಾಟಗಳ ಮೇಳಗಳಿದ್ದ ಕಾರಣ ಯಕ್ಷಗಾನ ಬಹಳಷ್ಟು ಕಲಾವಿದರಿಗೆ ಉದ್ಯೋಗವೂ ಆಗ್ತದೆ. ಹೌದು, ಅದರಿಂದ ಅದು ಬೇಡ ಅಂತ ಹೇಳೋ ಹಾಗಿಲ್ಲ. ಯಾಕಂದರೆ ಈಗ ಮ್ಯಾನೇಜ್ಮೆಂಟಿನಲ್ಲಿ ಮೇಳ ನಡೆಸೋದೆಲ್ಲ ಕಡಿಮೆಯಾಗಿ ಹೌದು, ಹರಕೆ ಬಯಲಾಟಗಳೇ ಹೆಚ್ಚಾಗಿದೆ. ಅದು ಅವನ ಮನೋಧರ್ಮ. ಯಾವುದು ಈ ಹರಕೆ ಆಟ ಆಡಿಸ್ತೇನೆ ಅಂತ ಅದು ಅವನ ಮನೋಧರ್ಮ. ಅದು ಕಡ್ಡಾಯ ಏನಲ್ಲ. ಅದು ಕೆಲವರಿಗೆ ಅದರಿಂದ ತೃಪ್ತಿ ಆಗ್ತದೆ. ಅಂದರೆ ಯಕ್ಷಗಾನದ ಬೆಳವಣಿಗೆಗೆ ಅದರಿಂದ ಮಹತ್ವ ಉಂಟು ಅಂತ ಹೇಳ್ತೀರಿ ನೀವು? ಮಹತ್ವ ಉಂಟು ಬೆಳವಣಿಗೆ. ಯಾಕಂದರೆ ಈಗ 6 ಮೇಳಗಳು ಕಟೀಲಿನಲ್ಲಿ. ಹೌದು. ಮಂದಾರ್ತಿಯಲ್ಲಿ ಮಂದಾರ್ತಿಯಲ್ಲಿ 5, ಮಾರನಗಟ್ಟೆಯಲ್ಲಿ 2. ಹಾಗೆ ಎಲ್ಲ ಅವರ ಉದ್ದೇಶ ಏನಂದ್ರೆ ಅದು ಟೆಂಟಿನ ಆಟ ಅಲ್ಲ. ಹೌದು, ಎಲ್ಲ ಬಯಲಾಟಗಳು. ಹೌದು, ಆ ರೂಪದಲ್ಲಿ ಆದರೂ ಯಕ್ಷಗಾನ ಉಳಿಯುತ್ತದಲ್ಲ, ಅದು ಸಮಾಧಾನ. ಆದರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಹರಕೆ ಬಯಲಾಟಗಳಲ್ಲಿ ಕಲಾವಿದರು ಕೂಡ ಹರಕೆ ಸಲ್ಲಿಸಿದ ಹಾಗೆ ಕೆಲವೊಮ್ಮೆ ಕಂಡು ಬರ್ತದಲ್ಲ? ಕೆಲವೊಮ್ಮೆ ಆಗ ಆಗ್ತದೆ. ಯಾಕಂದ್ರೆ ಅವ್ರು ಏನು ಮಾಡಿದ್ರು ಅವರಿಗೂ ಸಭೆಗೂ ಅದು ಪ್ರೇಕ್ಷಕರಿಗೂ ಸಂಬಂಧವೇ ಇಲ್ಲ. ಅವ್ರು ಏನು ಉಂಟು ಅದನ್ನು ಮಾಡ್ತಾರೆ, ಅವರು ನಿರ್ಗಮಿಸ್ತಾರೆ. ಅಂದರೆ ಅದೊಂದು ಮಾಮೂಲಿ ದಿನಚರಿಯ ಹಾಗೆ ಆಗಿ ಹೋಗಿದೆ. ಶ್ರದ್ಧೆ, ನೀವು ಹೇಳಿದ ಹಾಗೆ ಆಗ ಶ್ರದ್ಧೆ ಮತ್ತು ಭಕ್ತಿ ಅನ್ನುವಂಥದ್ದು 4 ಮಂದಿ ಗುರುತಿಸಬೇಕು. ಅಥವಾ ನಾನು ಈ ಪಾತ್ರವನ್ನು ಹೀಗೆ ಮಾಡಬೇಕು ಏನಿಲ್ಲ. ಅವನಿಗೆ ಬೆಳಿಗ್ಗೆ ಆಗುವ ಸಂಬಳ ತಿಂಗಳಾಗುವ ಬೆಳಿಗ್ಗೆ ಆಗುವ ದುಡ್ಡು ಸಿಗ್ತದೆ, ಮಾಡ್ತಾನೆ. ಒಳ್ಳೇದಾಗಬೇಕು ಅಂತ ಆದರೆ ಅದು ಕಷ್ಟ ಉಂಟು. ಹೌದು ಹೌದು, ಅದಕ್ಕೆ ಪರಿಶ್ರಮ ಬೇಕು. ಭರವಸೆ ಕಲಾವಿದರು ಯಕ್ಷಗಾನ ವಲಯದಲ್ಲಿ ಈಗ ರೂಪುಗೊಳ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ವಾ? ಭರವಸೆ ಕಲಾವಿದರು ಅಂತ ಈಗ ರೂಪುಗೊಳ್ಳಿಕ್ಕೆ ಅಂದ್ರೆ ಎಲ್ಲರೂ ಹವ್ಯಾಸಿಗಳೇ ಹೆಚ್ಚಾಗಿದ್ದಾರೆ ಈಗ. ಅದ್ರ ಹವ್ಯಾಸಿಗಳಲ್ಲಿಯೂ ಒಳ್ಳೆ ಭರವಸೆಯ ಕಲಾವಿದರು ಇದ್ದಾರೆ. ಇಲ್ಲ ಅಂತ ಹೇಳಲಿಕ್ಕೆ ಆಗೋದು. ಈಗ ವೃತ್ತಿಪರದಲ್ಲಿಯೂ ಭರವಸೆಯ ಕಲಾವಿದರು ಇದ್ದಾರೆ. ನಿಮ್ಮ ಒಂದು ಅಭಿಪ್ರಾಯದಲ್ಲಿ ನಿಮಗೆ ಹೇಗೆ? ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ನನಗೆ, ಸ್ವಲ್ಪ ಕಡಿಮೆ ಈಗ. ಯಾಕಂದ್ರೆ ನಾನು ಇತ್ತೀಚೆಗೆ ಮೊನ್ನೆಂದು ಈ ಕಟೀಲ್ ಮಾಡಿದ ಆಟ ನೋಡಿದೆ. ಕಟೀಲ್ ಕ್ಷೇತ್ರ ಮತ್ತೆ ಸ್ತ್ರೀ ಪಾತ್ರಧಾರಿಗಳು ಎಲ್ಲ ಇದ್ರು, ಆದರೆ ಅವರು ಸಾಲದು ಅಂತ ಕಂಡಿದ್ದಾನೆ. ಹೌದು ಹೌದು ಹೌದು. ಯಾಕಂದ್ರೆ ಅವರು ಕುಣಿತ, ಅವರ ಅಭಿನಯ, ಯಾಕಂದ್ರೆ ಜನ ಇಲ್ಲ. ಅಂದರೆ ಭಾಗವತರು ಹೇಳಿದ ವೇಷ ಅವರು ಮಾಡಬೇಕು, ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಪಾತ್ರಗಳನ್ನು ಮಾಡಲಿಕ್ಕೆ ಜನ ಸಿಗ್ತದೆ. ಪಾತ್ರಕ್ಕೆ ಯಾರು ನಾನು ಮಾಡ್ತೇನೆ ಅಂತ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ಏನು? ಅದಕ್ಕೆ ಅಂದರೆ ನನ್ನನ್ನು ಸಮಾಜದಲ್ಲಿ ಗಂಡು ವೇಷ ಮಾಡಿದವ ಅಂತ ಹೆಣ್ಣು ಅಂತ ಗುರುತಿಸಿಕೊಂಡಾಗ ಹೆಣ್ಣನ್ನು ಕಾಣುವ ದೃಷ್ಟಿಯಲ್ಲಿ ಅವನನ್ನು ಕಾಣ್ತಾರೆ. ಸರಿ ಸರಿ ಸರಿ, ಹೌದು ಹೌದು. ಯಾಕಂದರೆ ಅವನಿಗೆ ಕಾಣ್ತದೆ ನಾನು ಸ್ತ್ರೀ ಪಾತ್ರ ಮಾಡಿದ್ದೇನೆ ಅಂದರೆ ಬಾಕಿದ್ದವರು ಬಂದು ಸಂಪರ್ಕ ಮಾಡೋದೇ ಕಡಿಮೆ. ಅವನನ್ನು ಹಾಸ್ಯಗಾರರ ಹತ್ರ ಹೋಗಿ ಮಾತಾಡ್ತಾರೆ. ಯಾಕಂದ್ರೆ ಹೋದ ಅವನಿಗೊಂದು ಸಂಕೋಚ ಏನು, ಅದು ಆ ಸ್ತ್ರೀ ಪಾತ್ರ ಮಾಡಿದವನ ಬಗ್ಗೆ ಗೌರವ ಉಂಟು, ಆದರೆ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಸ್ವಲ್ಪ ಹಿಂಜರಿದ್ದಾರೆ. ಯಾರಾದರೂ ಏನಾದ್ರು ಹೇಳ್ತಾರೋ. ಈಗ ಕಾಲಮಿತಿಯ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು? ಇದು ಒಳ್ಳೆಯದ ಕೆಟ್ಟದ್ದ? ಇದರ ಸಾಧಕ ಬಾಧಕಗಳು ಏನು? ಕಾಲಮಿತಿ ಯಕ್ಷಗಾನದಲ್ಲಿ ಪರಿಪೂರ್ಣ ಯಾವುದೂ ಇಲ್ಲ. ಎಲ್ಲ ಈಗ ಒಂದು 4 ಪದ್ಯ ಇದ್ರೆ 1 ಪದ್ಯದಲ್ಲಿ ಸುಧಾರಣೆ ಆಗ್ತದೆ. ಕ್ರಮೇಣ ಕಲಾವಿದನಿಗೂ ನೆನಪಿಲ್ಲ, ಹೌದು, ಸಂದರ್ಭವೂ ಗೊತ್ತಿಲ್ಲ, ಹೌದು, ಆಟ ಆಗ್ತದೆ. ಅಲ್ಲ, ನಾನು ಅದನ್ನು ಕೇಳಿದ್ದೇನೆ. ಆ ಕರ್ಣಾರ್ಜುನದಲ್ಲೆಲ್ಲ ಒಂದು ಇತ್ತಲು ಕರ್ಣಾರ್ಜುನನಿಗೆ ಹತ್ತಿತು ಕಾಳಗ ಎಲ್ಲ ಆದ ನಂತರ ಮತ್ತೆ ಪುನಃ ಒಂದು 2-3 ಪದ್ಯಗಳು ಇತ್ತಂತೆ, ಅದನ್ನೆಲ್ಲ ಈಗ ಬಿಟ್ಟು ಹೋಗಿದೆ ಅಂತ ಹೇಳುವುದನ್ನು ಕೇಳಿದ್ದೇನೆ. ಕರ್ಣಾರ್ಜುನ ಅಂದ್ರೆ ಇದು ಅರ್ಜುನನಿಗೊಂದು ಪದ್ಯ, ಕರ್ಣನಿಗೊಂದು ಪದ್ಯ, ಅದೆಲ್ಲ ಹೇಳ್ತಿದ್ರು ಮೊದಲು. ಈಗ ಅವರಿಗೆ ಎದುರು ನಿಲ್ಲೋದಕ್ಕೆ ಮೊದಲು ಹೌದು ಹೌದು ಅವರ ಬಲಗಳನ್ನೆಲ್ಲ ಹೌದು ಪ್ರಸಂಗ ಅಲ್ಲಿ, ಅದು ಈಗೆಲ್ಲ ಹೇಳುವುದಿಲ್ಲ, ಸಮಯ ಇಲ್ಲ.
ಅಂದ್ರೆ ಕಾಲಮಿತಿ ಒಳ್ಳೇದಾ ಅಥವಾ ಕಾಲಮಿತಿ ಒಳ್ಳೇದಲ್ವಾ ನಿಮ್ಮ ಅಭಿಪ್ರಾಯದಲ್ಲಿ? ಕಾಲಮಿತಿ ನನಗೆ ಅಷ್ಟು ಒಳ್ಳೇದಂತ ಕಾಣಿಸಲಿಲ್ಲ. ಯಾಕಂದ್ರೆ ಒಂದು ಕಲಾವಿದನಿಗೆ ತನ್ನ ಪರಿಪೂರ್ಣ ಅದನ್ನು ತೋರ್ಪಡಿಸುವುದಕ್ಕೆ, ಪ್ರತಿಭೆಯನ್ನು ತೋರ್ಪಡಿಸುವುದಕ್ಕೆ ಕಾಲಾವಕಾಶವೇ ಇಲ್ಲ. ಆದರೆ ಅಷ್ಟು ಪ್ರತಿಭಾ ಸಂಪನ್ನರು ಈಗ ಇಲ್ಲಲ್ಲ. ಈಗ ಇಲ್ಲ, ಅಲ್ಲಿ ಇದ್ರೂ ಅವನಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಎಲ್ಲ ಕಲಾವಿದರಿಗೆ 13-21 ಕಲಾವಿದರಿಗೆ ಅಲ್ಲಿ ಅವಕಾಶ 3 ಗಂಟೆಯಲ್ಲಿ ಮುಗಿಬೇಕು. 20 ಕಲಾವಿದರು ಏನು ಮಾಡುದು? ನಾನು ಯಾಕೆ ಇದನ್ನು ಕೇಳಿದೆ ಅಂತಂದ್ರೆ, ನೋಡಿ ಮುಂಚೆ ಒಳ್ಳೊಳ್ಳೆಯ, ಈಗ ನಿಮ್ಮನ್ನು ಸೇರಿಸಿ ಒಳ್ಳೊಳ್ಳೆಯ ಸ್ತ್ರೀ ಪಾತ್ರ, ಒಳ್ಳೊಳ್ಳೆಯ ಪುರುಷ ಪಾತ್ರ, ಪುಂಡು ವೇಷಗಳು, ಇಡೀ ರಾತ್ರಿ ಆಟಕ್ಕೆ ನಮಗೆ ಎಲ್ಲೂ ಕೂಡ ಬೋರು ಅಂತ ಅನಿಸ್ತಿರ್ಲಿಲ್ಲ. ಕಥೆ ಯಾವುದೇ ಇರಲಿ, ನಳದ ಮಯಂತಿಯೇ ಇಲ್ಲಿ ಬೇಕಿದ್ರೆ ಅದರಲ್ಲಿ ಎಂಥದ್ದು ಇಲ್ಲ, ಅದು ಕೇವಲ ಒಂದು ಕರುಣಾರಸ ಪ್ರಧಾನವಾದಂತಹ ಒಂದು ಕಥಾನಕ ಅದು. ಆದರೂ ಕೂಡ ಒಂದು ನಿಮಿಷ ನಾವು ಎದ್ದು ಹೋಗದ ರೀತಿಯಲ್ಲಿ ನಮ್ಮನ್ನು ರಂಜಿಸ್ತಿತ್ತದು. ಈಗ ಅಭಿಮನ್ಯು ಕಾಳಗವೇ ಆಗಿದ್ರು ಕೂಡ ನನ್ನ ಅನುಭವವನ್ನೇ ನಾನು ಹೇಳುದು, ರಾತ್ರಿ ಇಡೀ ಕೂತು ರಾತ್ರಿಯನ್ನು ಹಗಲು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ 12-1 ಗಂಟೆ ನಂತರ ನಮಗೆ ಎಲ್ಲ ಮುಗೀತು ಅಂತ ಕಾಣ್ತದೆ. ಅಂದ್ರೆ ಆ ಹಿಡಿದಿಟ್ಟುಕೊಳ್ಳುವ ಕಲಾವಿದರೇ ಈಗ ಇಲ್ಲ. ಅಂದ್ರೆ ಪ್ರೇಕ್ಷಕರನ್ನು ಹಿಡಿದಿಟ್ಟು ಅವರ ಆಕರ್ಷಣೆ ಹುಟ್ಟಿಸಿ ಆ ಕಲಾವಿದರಿಲ್ಲ. ಹಾಗಿರುವಾಗ ಈ ರಾತ್ರಿ ಇಡೀ ಮಾಡಿದಾಗ ಹೌದು, ಇಲ್ಲಿ ಜನರೂ ಇಲ್ಲ, ಆ ಕಡೆ ಕಲಾವಿದರಿಗೂ ಅಷ್ಟು ಪರಿಪೂರ್ಣತೆಯನ್ನು ಸಾಧಿಸಿದಂತ ಕಲಾವಿದರಿಲ್ಲ. ಕ್ರಮೇಣ ಅಂದ್ರೆ ಅದು ಯಕ್ಷಗಾನ ಇದು ಅದರ ಹೋಗ ಕುಂಠಿತ ಆದೀತು ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ಕಲಾವಿದನಿಗೆ ರಂಗಸ್ಥಳವೇ ಅನುಭವಕ್ಕೆ ಪಾಠಶಾಲೆ. ಹೌದು, ರಂಗದಲ್ಲಿ ಅವನಿಗೆ ಅವಕಾಶ ಇಲ್ಲ. ಹೌದು, ಈಗ ಒಂದು ಕಲಾವಿದನಿಗೆ ಒಂದು 7-8 ಪದ್ಯ ಇದ್ರೆ ಒಂದು ಪದ್ಯ 2 ಪದ್ಯದಲ್ಲಿ ಅವನು ನಿವೃತ್ತಿ ಮಾಡಿ ಬರಬೇಕು ಮಧ್ಯದಲ್ಲಿ. ಹೌದು ಹೌದು, ಗೊತ್ತಾಯ್ತು. ಅದರಿಂದ ನಿಮ್ಮ ಪ್ರಕಾರ ಕಾಲಮಿತಿ ಯಕ್ಷಗಾನ ಅಷ್ಟು ಒಳ್ಳೆಯದಲ್ಲ. ಅಂದ್ರೆ ಈಗ ಪೀಠಿಕೆ ವೇಷ ಬೇಕು, ಬಾಲಗೋಪಾಲ ಬೇಕು, ಮತ್ತೆ ಎಲ್ಲ ಅದು ಬೇಕು ಅಂತ ಆಗುವಾಗ ಈ ಕಾಲಮಿತಿಯನ್ನು ನಾವು ಆದೀತು ಅಂತ ಹೇಳಿದರೆ, ಅದೇ ಪೂರ್ವರಂಗದ ಉಳಿವಿನ ಪ್ರಶ್ನೆ ಬಂದಾಗ ಕಾಲಮಿತಿಯನ್ನು ಬೇಕು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೌದು. ಮತ್ತೆ ಕೆಲವು ಪ್ರಸಂಗಗಳಲ್ಲಿ ಜೀವಂತವಾಗಿ ಪ್ರಸಂಗವೇ ಒಳ್ಳೆಯದು. ಕೆಲವು ಈಗ ಆ ಪ್ರಸಂಗದಲ್ಲಿ ಅದು ಕೊಂಡು ಹೋಗ್ತದೆ ಬೆಳಿಗ್ಗೆವರೆಗೆ. ಕೆಲವು ಪ್ರಸಂಗಗಳು ಸಪ್ಪೆ ಆಗ್ತದೆ. ಹೌದು ಹೌದು. ಕೆಲವು ಪ್ರಸಂಗಗಳಂದ್ರೆ ಅದು ಕಲಾವಿದನಿಂದಲೇ ಅದು, ಅಂದ್ರೆ ಅದಕ್ಕೆ ಅವನಿಗೆ ಕೊಡುವಷ್ಟು ಅವನಂತರ ಬಂಡವಾಳ ಇರುವುದಿಲ್ಲ. ಹೌದು ಹೌದು. ಶೇಣಿಯವರು ಮಾಡಿದಂತ ಅದೇ ಪಾತ್ರವನ್ನು ಮತ್ತೊಬ್ಬ ಮಾಡಿದರೆ ಅದಲ್ಲಿ ತಾಗುವುದೇ ಇಲ್ಲ. ಹೌದು ಹೌದು. ಶೇಣಿಯವರು ಬಪ್ಪ ಬ್ಯಾರಿ ಮಾಡಿದ್ರು, ಚಂದ ಆಯ್ತು. ಮತ್ತೊಬ್ಬ ಮಾಡಿದರೆ ಅವನಿಗೆ ಇವನ ವೇಷ ನೋಡುವುದಿಲ್ಲ. ಆಗ ಶೇಣಿಯವರು ಏನು ಮಾಡಿದ್ದಾರೆ ಅಂತ ಕಲ್ಪನೆ ಬರ್ತದೆ. ಹೌದು. ಈಗ ಋತುವರ್ಣ ಅಳಕೆ ರಾಮಾಯಣ ಈಗ ಮಾಡಿದ್ರು ಅಂದ್ರೆ ಯಾವನೊಬ್ಬ ಈಗ ಋತುವರ್ಣ ಮಾಡಬಹುದು, ಆದ್ರೆ ಆ ಒಂದು ಇದಕ್ಕೆ ಬರುವುದಿಲ್ಲ. ಯಕ್ಷಗಾನದ ಬೆಳವಣಿಗೆಯನ್ನು ನೀವು ಯಾವ ಮಾನದಂಡದಿಂದ ಅಳಿತೀರಿ? ಅಂದರೆ ಯಕ್ಷಗಾನ ಮುಂದಕ್ಕೆ ಹೇಗೆ ಬೆಳೀಬೇಕು ಅಂತ ನಿಮ್ಮ ಒಂದು ಅನಿಸಿಕೆ? ಏನಾದರೂ ಮಾರ್ಪಾಟುಗಳನ್ನು ಮಾಡಬೇಕಾ ಯಕ್ಷಗಾನದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ? ಅಂದರೆ ಯಕ್ಷಗಾನದ ಬೆಳವಣಿಗೆ ಅಂದರೆ ಅದು ಏನಂದರೆ ಯಕ್ಷಗಾನ ಎಲ್ಲರಿಗೂ ಬೇಕು. ಯಕ್ಷಗಾನ ಎಲ್ಲರಿಗೂ ಬೇಕು ಅಂತಾದರೆ ಪೌರಾಣಿಕ ಪ್ರಸಂಗವನ್ನು ಒಂದು ಮೇಳದಲ್ಲಿ ಆಡುವಾಗ ಮತ್ತೊಂದು ಮೇಳದಲ್ಲಿ ತುಳು ಪ್ರಸಂಗ ಆಡುವಾಗ ಆ ತುಳು ಪ್ರಸಂಗಕ್ಕೆ ಬಹಳ ಜನ ಜಯಬೇರಿ 100ನೇ ಪ್ರಯೋಗ ಮರೆಯದಿರಿ ಏನೋ ಹುಚ್ಚುಗಟ್ಟೆ ಹೋಗ್ತಾರೆ. ಬೆಳಿಗ್ಗೆ ಅವರೇ ಇಂದಿನ ಕರ್ಮ ದಾಯವತ್ತೆ ಹೀಗೆ ಕಾಣ್ತದೆ. ಆದರೆ ಅದರ ಸಂಘಟನೆ ಮೇಳದ ಯಜಮಾನರಲ್ಲಿ ಇರಬೇಕು. ಯಾವುದು? ಹೌದು ಹೌದು, ಗೊತ್ತಾಯ್ತು. ಇದು ವಿಠಲ ಶೆಟ್ಟ ತಿರುಗಾಟದಲ್ಲಿ ಅಲ್ಲಿ ಒಂದು ಯಾವುದು ತುಳು ನಾಟದ ಸಿರಿಯ ಹೀಗೆ ಅನ್ನೋದು ಒಳ್ಳೆ ಕಲೆಕ್ಷನ್ ಆಗ್ತದೆ. ಮತ್ತೊಂದು ಪೌರಾಣಿಕ ಆಡ್ತಾರೆ. ಈ ಪೌರಾಣಿಕ ಆಡಿದರೆ ಆ ದಿವಸ ಮಾರನೇ ದಿವಸ ಡೀಸೆಲಿಗೆ ಪೈಸೆ ಹಣ ಇಲ್ಲ. ಯಾರಿದ್ರೆ ಮೇಳದ ಯಜಮಾನ ಕೌಂಟರ್ ತುಂಬುದೇ, ಬರುವುದಿಲ್ಲ. ಅದು ಜನ ಮರಳ ಜಾತ್ರೆ ಮರಳ ಅಂತ ಅಷ್ಟೇ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು? ಪ್ರೇಕ್ಷಕರದ್ದ, ಕಲಾವಿದರದ್ದ, ಮೇಳದ ಯಜಮಾನರುಗಳದ್ದ? ಯಾವ ರೀತಿಯಲ್ಲಿ?
ಪ್ರೇಕ್ಷಕರ ಮನೋಧರ್ಮ ಏನುಂಟು, ಅವರು ಏನನ್ನು ಬಯಸಬಹುದು, ಆ ನಿಟ್ಟಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗಬೇಕು. ಅಂದರೆ ಈಗ ತುಳು ಯಕ್ಷಗಾನಗಳನ್ನು ಕೊಡಿ ಅಂತ ಪ್ರೇಕ್ಷಕರೇನು ಕೇಳಲಿಲ್ಲ. ಮತ್ತೆ ತುಳು ಯಕ್ಷಗಾನ ಕೊಟ್ಟದ್ದು ಯಾರು? ಅಂದ್ರೆ ಅದು ಮೇಳದ ಯಜಮಾನ ಈ 60 ಮಂದಿ ಕೆಲಸದವರನ್ನು ಕಲಾವಿದರನ್ನು ಒಂದು ಸಾಕುವುದು ಅಂದ್ರೆ ಅವರ ಜೀವನ ನಿರ್ವಹಣೆಗೆ ವಹಿಸ್ಕೊಳ್ತಾನೆ. ಒಂದು ದಿವಸಕ್ಕೆ 1,000 ಲೋಸ್ ಆದ್ರೆ 10,000, 10 ದಿವಸಕ್ಕೆ ಲೋಸ್ ಆಗ್ತದೆ. ಅವರಿಗೆ ಯಾರು ಕೊಡುವವರಿದ್ದಾರೆ. ಹಾಗಾಗಿ ಅದು ವೃತ್ತಿ ಜೀವನಕ್ಕೆ ಒಂದು ದಾರಿ ಅಲ್ಲದೆ ಯಕ್ಷಗಾನದ ಮೇಳವನ್ನು ಉಳಿಸಲಿಕ್ಕೆ ಮಾಡೋದಲ್ಲದೆ ಅಪಚಾರ ಆಗಬೇಕೆಂಬ ಆ ಉದ್ದೇಶದ ತುಳು ಪ್ರಸಂಗ ಆಡುವುದಲ್ಲ. ಸರಿ. ಅಂದ್ರೆ ನೀವು ಹೇಳುವ ಹಾಗೆ ಉಳಿಸಿ ಬೆಳೆಸಬೇಕಾದ್ದು ಪ್ರೇಕ್ಷಕರು. ಅದು ಹೇಗೆ ಅವರು ಉಳಿಸಿ ಬೆಳೆಸಬೇಕು? ಪ್ರೇಕ್ಷಕರು ಅಂದ್ರೆ ಒಂದು ಯಕ್ಷಗಾನ ಉಂಟು ಅಂತ ಆಗುವಾಗ ನಾನು ನೋಡುವುದಿಲ್ಲಪ್ಪ ಹಾಗಲ್ಲ, ಆ ಕೂಡಿದಷ್ಟು ಅವನಿಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಆ ಪ್ರೇಕ್ಷಕ ಆ ಯಕ್ಷಗಾನ ಸಂಸ್ಥೆಗೆ ಮತ್ತು ಕಲಾವಿದರ ಪ್ರೋತ್ಸಾಹ ಕೊಡಬೇಕು. ಕೊಡದಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಡೆಸುದು, ಯಾರು ಬಂಡವಾಳ ಹಾಕೋದು, ಯಾರು? ಇದು ಹೆಚ್ಚು ಹೊಣೆ ಪ್ರೇಕ್ಷಕರದ್ದು. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ತಮ್ಮ ಒಂದು ಆಶಾಭಾವನೆ ಏನು? ಅಂದ್ರೆ ಯಕ್ಷಗಾನಕ್ಕೆ ಉತ್ತಮ ಭವಿಷ್ಯ ಉಂಟಾ ಅಥವಾ ಇನ್ನು ಹೀಗೆ ನಡೀತದೆ ಅಂತ ನೀವು ಹೇಳ್ತೀರಾ? ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಇಂದಿರಾ ಗಾಂಧಿ ತಿರಿ ಹೋದ ಮೇಲೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರು, ಹಾಗೆ ಮತ್ತವರು ಬರ್ತಾರೆ. ಹಾಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಮುಖ್ಯಮಂತ್ರಿಗಳು ಯಾರು, ಜಡ್ಜರು ಹೋದರೆ ಮತ್ತೆ ಜಡ್ಜರು ಯಾರು ಇಲ್ಲ ಅಂತ ಗ್ರಹಿಸುವುದು ಸುಮ್ಮನೆ. ನಮ್ಮ ಈ ಸೃಜನಶೀಲ ಅಂದರೆ ಈ ಬದಲಾವಣೆ ಆಗ್ತಾ ಇರುವಾಗ ಕಾಲಘಟ್ಟಕ್ಕೆ ಅದು ತಾನಾಗಿ ಉಳಿಯುತ್ತದೆ. ಕಲಾವಿದರು ವೃತ್ತಿಯಾಗಿ ಈ ಕಲಾವಿದರು ಕಡಿಮೆ ಆಗಬಹುದು. ಯಾಕಂದರೆ ಅದು ಅವರು ಸಂಸಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಟ್ಟಿಗೆ ಮುಟ್ಟಿದೆ. ಯಕ್ಷಗಾನ ಕಲಾವಿದನಾಗಿ ಹೋದರೆ ಅವನಿಗೆ ಅವನ ಜೀವನ ನಡೆಸೋದೇ ಆ ಸಂಪಾದನೆಯಿಂದ ಕಷ್ಟ. ಈಗಿನ ಕಾಲದಲ್ಲಿ ಆಗಲ್ಲ. ಇಂಜಿನಿಯರು ಬೇರೆ ಬೇರೆ ರೀತಿಯಲ್ಲಿ ಉದ್ಯೋಗ ಗೊತ್ತಾಗುವಾಗ ಅವರಿಗೆ ಇದು ಬೇಡ ಅಂತಲ್ಲ, ಆದರೆ ನನಗೆ ಯಕ್ಷಗಾನದಲ್ಲಿ ನನಗೆ ಸಾಧ್ಯ ಇಲ್ಲ ಅಂದರೆ ಅದರ ವೃತ್ತಿ ಮಾಡಿಕೊಟ್ರೆ ನನ್ನ ಜೀವನಕ್ಕೆ ಕಷ್ಟ ಅಂತ ಕಾಣ್ತದೆ. ಯಕ್ಷಗಾನ ನಾಶ ಆಗುವುದಿಲ್ಲ, ಉಳಿಯುತ್ತದೆ, ಈಗ ಬದಲಾವಣೆ ಆಗ್ತಾ ಇರ್ತದೆ. ಅದೇ ಬೇರೆ ಸ್ವರೂಪವನ್ನು ಪಡ್ಕೊಂಡು ಇರ್ತದೆ, ಒಟ್ಟು ಇರ್ತದೆ. ಯಕ್ಷಗಾನ ಇರ್ತದೆ, ನಾಶ ಆಗೋದಿಲ್ಲ. ಅದೀಗ ನಾಶ ಆಗೋದಿದ್ರೆ ಯಾವತ್ತೂ ನಾಶ ಆಗಬೇಕಾಗಿತ್ತು. ಈಗ ಅವರು ಹೋದ ಮೇಲೆ ಆ ಮೇಳದಲ್ಲಿ ಆ ಕಲಾವಿದ ಹೋದ ಮೇಲೆ ಮತ್ತೆ ಯಾರು ಅಂತ ಮತ್ತೊಬ್ಬ ಹುಟ್ಟಿಕೊಳ್ತಾನೆ. ನಿಮಗೆ ಈ ಇಷ್ಟು ವರ್ಷದ ತಿರುಗಾಟದಲ್ಲಿ ನಿಮ್ಮ ಅತ್ಯಂತ ಎಂತ ಹೇಳುದು ಬಹಳ ಪ್ರಸಿದ್ಧಿಯನ್ನು ತಂದುಕೊಟ್ಟಂತಹ ಪಾತ್ರಗಳು ಯಾವುದು? ಅದು ಕೆಲವು ಕಾಲ್ಪನಿಕ ಪುರಾಣದಲ್ಲಿ ಉಂಟು ಅಂತ ಹೇಳ್ತಾರೆ. ಕಾಲ್ಪನಿಕ ಪ್ರಸಂಗವಾಗಿರಬಹುದು. ಪಾಪಣ್ಣ ವಿಜಯ ಗುಣಸುಂದರಿ, ಹೌದು ಹೌದು, ಅದು ಅತ್ಯಂತ ಹೆಸರು ಕೊಟ್ಟಿದೆ ನನಗೆ. ಮತ್ತು ಶೀಲವತಿ ಅಂತ, ಕಡುಗಲಿ ಕುಮಾರರಾಮದಲ್ಲಿ ರತ್ನಾಜಿ ಅಂತ ಒಳ್ಳೆ ಹೆಸರು ಕೊಟ್ಟಿದೆ. ಮತ್ತು ಲಲಿತೋಪಾಖ್ಯಾನ ಅಂತ ಪೌರಾಣಿಕ ಪ್ರಸಂಗ, ಗರಿ ಶ್ರೀನಿವಾಸ ಭಾಗವತರದ್ದು, ಅದು ಲಲಿತೆಯಾಗಿ ನಾನು ಕೂಡಲು ಮೇಳದಲ್ಲಿದ್ದಾಗ ಅದಾಗ್ತಾ ಇತ್ತು. ಒಳ್ಳೆಯ ಹೆಸರು ಕೊಟ್ಟಿದೆ ನನಗೆ. ನಿಮಗೆ ಈ ಯಕ್ಷಗಾನದ ಇಷ್ಟು ವರ್ಷದ ಒಂದು ತಿರುಗಾಟದಲ್ಲಿ ನಿಮಗೆ ಯಕ್ಷಗಾನ ಕಲಾವಿದನಾಗಿ ಸಂಪೂರ್ಣ ತೃಪ್ತಿ ಕೊಟ್ಟಿದೆಯಾ? ಕೊಟ್ಟಿದೆ, ತುಂಬ ತೃಪ್ತಿ ಕೊಟ್ಟಿದೆ. ಅಂದರೆ ನಿಮ್ಮ ಕಲಾ ಜೀವನ ಬಹಳ ಚೆನ್ನಾಗಿ ನಡೆದಿದೆ, ನಾನು ಎಷ್ಟು ಸಾಧನೆ ಮಾಡಬೇಕು ಅಷ್ಟು ಮಾಡಿದ್ದೇನೆ ಅಂತ ನಿಮಗೆ ಅನ್ನಿಸ್ತದೆ? ಹೌದೌದು. ಅಂದರೆ ನಾನು 10 ಜನರಿಗೆ ಬೇಕು ಇನ್ನು ನೋಡಬೇಕು ಅಂತ ಆಗುವಾಗಲೇ ನಾನು ನಿರ್ಗಮಿಸಿದ್ದೇನೆ. ಯಾಕೆಂದರೆ ಯಕ್ಷಗಾನದಲ್ಲಿ ನಾವು ಪ್ರಧಾನ ಪಾತ್ರಧಾರಿಯಾಗಿ ಮಾಡಿದ ಮೇಲೆ ಪೋಷಕ ಪಾತ್ರಧಾರಿಯಾಗಿ ಮಾಡಿ ಒಂದು ಪದ್ಯಕ್ಕೆ ರಂಗಕ್ಕೆ ಹೋಗಿ ಮತ್ತೆ ಒಂದು ಚೌಕಿಯಲ್ಲಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ಅಷ್ಟು ನಮ್ಮ ಮನಸ್ಸಿಗೆ ಸಮಾಧಾನ ಕಾಣುವುದಿಲ್ಲ. ಈಗ ಪಾತ್ರಧಾರಿ ಅಂದರೆ ಈಗ
ಒಂದು ಎಳೆ ಪಾತ್ರಧಾರಿ ಆದರೆ ನಾವು ಏಜಾದವರು ಆ ಎಳೆ ಪಾತ್ರಧಾರಿಯಾಗಿ ಅಭಿನಯಿಸಿದರೂ ಜನರಿಗೆ ಮುಟ್ಟುವುದಿಲ್ಲ. ಹೌದು ಹೌದು. ನಾವು ಮಾಡಬಹುದು, ಆದರೆ ಜನರಿಗೆ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೇನೆ ಇವರದ್ದು ಅದೇ ರಾಗ ಅದೇ ಮಾತು ಅಂತ, ಜನರಿಗೆ ಅದು ತೃಪ್ತಿ ಆಗೋದಿಲ್ಲ. ಹಾಗಾಗಿ ನಾಟಕದಲ್ಲಿ ಆದರೆ ಈಗ ಸಣ್ಣ ಪ್ರಾಯದ ಮದುವೆಗಳಲ್ಲಿ ಸಣ್ಣ ಪ್ರಾಯದ ಹುಡುಗಿ ಆಟದಲ್ಲಿ ಆಗಲ್ಲ, ಏನಿದ್ರು ಅದು ಮೈನ್ ಪ್ರಧಾನ ಪಾತ್ರ. ಅವನಿಗೆ ಆ ವರ್ಷ 60 ಆದರೂ ಮಾಡೋದು ಪ್ರಧಾನ ಪಾತ್ರವನ್ನು, ಅದು ಜನರಿಗೆ ಹಿಡಿಸುವುದಿಲ್ಲ. ಆದ್ದರಿಂದ ಯಕ್ಷಗಾನಕ್ಕೆ ವಯಸ್ಸಿಗೆ ತಕ್ಕ ಪಾತ್ರ ಮಾಡಬೇಕು. ಇಷ್ಟು ಹೊತ್ತು ಯಕ್ಷಗಾನದ ಹಲವಾರು ವಿಚಾರಗಳ ಬಗ್ಗೆ ಬಹಳ ಚೆನ್ನಾಗಿ ಹಲವಾರು ಪ್ರಶ್ನೆಗಳಿಗೆ ಸಮಂಜಸ ಉತ್ತರವನ್ನು ಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನ ಕಲಾಭಿಮಾನಿಯಾದ ನನ್ನ ವತಿಯಿಂದ ಅನಂತ ಕೃತಜ್ಞತೆಗಳು ಸರ್. ನಮಸ್ಕಾರ. ನನ್ನದು ಆಗಿ ನೀವು ಇಲ್ಲಿವರೆಗೆ ಬಂದು ನನ್ನನ್ನು ಮಾತನಾಡಿಸಿ ನನ್ನ ಅಭಿಪ್ರಾಯವನ್ನು ನೀವು ಕೇಳಿದ್ದಕ್ಕೆ ಎಷ್ಟು ಸರಿಯೋ ಎಷ್ಟು ತಪ್ಪು ಗೊತ್ತಿಲ್ಲ, ಅಂತೂ ನನ್ನ ಅಭಿಪ್ರಾಯವನ್ನು ನಾನು ನಿಮಗೆ ತಿಳಿಸಿದೆ. ಅದರಿಂದ ನಿಮಗೆ ನನ್ನ ಧನ್ಯವಾದಗಳು. ನಮಸ್ತೆ ಸರ್. ಸಂತೋಷ ಆಯ್ತಕ್ಕ ನನಗೆ. ಹೌದಾ? ಏನ್ ಆಸೆ ಚಿಂಚಿ ನೋಡ್ತಾ ಇದ್ದೆ ಅಲ್ಲಿಂದ ಇಲ್ಲೇ ತನಕ ನಿನ್ನ ಜೊತೆಲಿ ಯಾರು ಇಲ್ಲ. ಏನಾಯ್ತು? ಅವಳಿಗೆ ಜೊತೆ ಯಾಕೆ? ಒಬ್ಬಳೇ ಬಂದ್ರೆ ಏನಾಗ್ತದೆ? ಹೆದರಿಕೆ ಅಲ್ಲೋ. ಯಾರಿಗೆ? ನಿನಗೋ ಅವಳಿಗೆ? ಹೆಂಗಸಲ್ಲ ಅವಳು. ಅದು ಅವಳು ಆಲೋಚಿಸ್ಬೇಕೋ ಬೇಡ. ನಿನ್ನಾಗಲ್ಲ, ತಂಗಳದಲ್ಲಿ ಬಿದ್ದ ನೊಣ ಅಲ್ಲ. ಬಂದಾಗ ಯಾರು ಬೇಕು ಅವಳಿಗೆ? ಒಂದು ಗಂಡಸು ಬೇಕಾದ್ರೆ ಕಡಿಮೆ. ಅಲ್ಲಂತೂ ಅವಳ ಊರಾಯ್ತಾ? ತೊಂದರೆ ಇಲ್ಲ ಅವಳ ಊರು. ಇಲ್ಲಿ ಬಂದ್ರೆ ಇಲ್ಲಿ ಯಾರಿದ್ದಾರೆ? ನಿನಗೆ ಗೊತ್ತಿಲ್ಲ ಇಲ್ಲೊಬ್ಬ ಗಂಡಸಿದ್ದಾನೆ ಅಂತ. ಆದ್ರಿಂದ ನಮ್ಮ ನೆಂಟರು ಅಂತ ಹೇಳಿದ್ರೆ ಬೇರೆ ಯಾರು ಮಾತನಾಡಿಸ್ತಾರೆ? ನಿಮ್ಮ ಹೆಸರು ಹೇಳಿ. ಧೈರ್ಯ ಬಂದಿತ್ತ? ಚಂದ್ರವಳ್ಳಿ, ನಾನು ಒಬ್ಬೇ ಅವಸರವಾಗಿ ಬರುವುದಕ್ಕೆ ಕಾರಣ ಇದೆ. ಏನು ಕಾರಣ ಅಂದ್ರೆ ಅಷ್ಟು ಸಮಯ ಇಲ್ಲ ನನಗೆ ಕರ್ಕೊಂಡು ಬರ್ಲಿಕ್ಕೆ. ಏನಾದರೂ ಪ್ರಾಯ ಆದ ನಿನ್ನ ಅಮ್ಮ ಕೇಳು ಹಾಗೆ ಹೇಳಲಿಕ್ಕೆ ಬಂದದ್ದಲ್ಲ, ಹಾಗೇನೂ ಆಗಿಲ್ಲ. ಚೆನ್ನಾಗಿದ್ದಾರೆ. ಅವಸರವಾಗಿ ನೀನು ಬಂದೆ ಅಂತ ಹೇಳಿ. ಹೌದು, ಅವಸರವಾಗಿ ಬರುವುದಕ್ಕೆ ಕಾರಣ ಮತ್ತೇನಲ್ಲ, ನೀನು ಕಳಿಸಿದ ಇಷ್ಟು ನಾಡಿದ ಬ್ರಾಹ್ಮಣ. ಹೌದು, ಅದು ಯಾವನೇ ಆ ಬ್ರಾಹ್ಮಣನ ಒಬ್ಬ ಮುದುಕರನ್ನು ಕಳಿಸಿದ್ದಾನೆ.
ದುಃಖನ ನಿನಗೆ ಪರಿಚಯ ಇಲ್ಲ, ಅಮ್ಮನ ಪರಿಚಯ ಇದ್ರೂ ಇರ್ಬೋದು, ಅದು ನಾವು ಕೇಳೋದಿಲ್ಲ. ಬ್ರಾಹ್ಮಣ ಹತ್ರ ಹೇಳಿ ಕಳಿಸಿದ್ಯಾ? ಒಮ್ಮೆ ಬಂದು ಹೋಗ್ಲಿ ಅಂತ ಇವಳು ಎಲ್ಲ ಬೇಕು. ಅವರು ಬಂದು ಆಡಿದ್ರು. ಮುದುಕರಲ್ಲ? ಹೌದು. ನಿನ್ನ ತಂಗಿಗೆ ನಿನ್ನನ್ನು ನೋಡದೆ ಅನ್ನ ನೀರು ಸೇರುವುದಿಲ್ಲ ಅಂತೆ, ಆದಷ್ಟು ಬೇಗನೆ ನೀನು ಬರಬೇಕಂತೆ. ನಿಜವಾಗಿ ಅವರು ಒಮ್ಮೆ ಬಂದು ಹೋಗ್ಲಿ. ಅದ ಅಷ್ಟು ಹೇಳದೆ ಇದ್ರೆ ಇದಲ್ಲಿಂದ ಬರುವ ಜನ ಅಲ್ಲ. ಒಳ್ಳೆದಾಯ್ತು, ಒಳ್ಳೆದಾಯ್ತು. ಅಷ್ಟೇ ಇನ್ನು ಮುಂದೆ ಆದ್ರೂ ಅಷ್ಟೇ ಹಾಗೆ ಹೇಳಿ ಕಳಿಸ್ಬೇಕು. ಅವಳನ್ನು ಕಾಣದೆ ನಿನಗೆ ಗಂಟಲಲ್ಲಿ ಅನ್ನ ಇಳಿಯುವುದಿಲ್ಲ, ಬಾಯಾರಿದ್ರೆ ನೀರು ಗಂಟಲಲ್ಲಿ ಹೊರತು ಅಮ್ಮನ ಸುದ್ದಿ ನನ್ನ ಸುದ್ದಿ ಇಲ್ಲ. ಹಾಗಾಗಿ ನಾನು ಅವಸರವಾಗಿ ಬಂದೆ, ನಿನ್ನನ್ನು ಕಣ್ಣು ತುಂಬಾ ಕಾಣಬೇಕು, ನಿನ್ನಲ್ಲಿ ಮಾತನಾಡಬೇಕು ಅಂತ ಬಂದಾಯ್ತಲ್ಲ. ಅಲ್ಲ ನೋಡಿ ಆಯ್ತು. ಯಾರು ನಾನು ಕೂತ್ಕೊಳ್ಬೇಕಾ? ಇಲ್ಲ, ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾರು ಇಲ್ಲಿ ಬಂದು ಕೂರೆ ಒಳಗೆ ಕೂರೆ ಕೂರೆ ಕೂತ್ಕೊಳ್ಳುವಷ್ಟು ಸಮಯ ನನಗೆ ಇಲ್ಲ. ನಾನು ಬರುವಾಗ ಯಾರಲ್ಲಿ ಹೇಳಿ ಬರಲಿಲ್ಲ. ಹೇಳಬೇಕಾದವ ಊರಿನಲ್ಲಿಲ್ಲ, ಸೈನ್ಯದಲ್ಲಿದ್ದಾನೆ ಅಂತ ಇದು ನೀನು ಅವರನ್ನು ನೋಡಿ ಇಲ್ಲಲ್ಲ. ಆಗ ಯಾಕೆಂದ್ರೆ ಯಾರಾದರೂ ಕೆಲವು ಹೆಂಗಸರ ಗಂಡಂದಿರನ್ನು ಎಲ್ಲಿಯಾದರೂ ನೋಡಿದ ನೆನಪಿದ್ರೆ ಕಷ್ಟ ಆಗೋದು. ನೆನಪಿಲ್ಲ ಅಂತಾದ್ರೆ ಅವ್ರು ಇದ್ದಷ್ಟು ದಿವಸ ಕರಿಮಣಿಗೂ ಮಂಗಲಸೂತ್ರಕ್ಕೂ ಅಡ್ಡಿ ತೊಂದರೆ ಇಲ್ಲ. ಯಾರು ನೋಡ್ಲಿಲ್ಲಲ್ಲ ಗಂಡ, ಯಾರು ನೋಡ್ಲಿಲ್ಲ ಇಲ್ವಾ? ಯಾರ ಹತ್ರ ಹೇಳಿಲ್ಲ ಅಂತ ಅಥವಾ ಅವಳು ಹೋಗುವಾಗ ಬರುವಾಗ ಅವಳದ್ದು ಕೆಲವು ವ್ಯವಹಾರ ಮಾಡುವಾಗ ಎಲ್ಲ ಬೇರೆಯವರ ಹತ್ರ ಹೇಳಿ ಮಾಡಿದ ಅಭ್ಯಾಸ ಉಂಟಂದ್ರೆ ಹೇಳ್ತೇನೆ. ನೀನೇ ಕೇಳು, ಯಾರ ಹತ್ರ ಹೇಳಬೇಕು? ಇದು ಹಗ್ಗ ಕಳಿಸಿ ಬಿಟ್ಟದ್ದು ಊಟದಿಂದ ಕೇಳೋದು ಕೆಲಸ ಮಾಡಿ. ಇವತ್ತು ಅವಳ ಅಂಶದಲ್ಲಿ ಹೋಗುದು ಬೇಡ, ಇವಳೇ ರಾಜ ಹೋಗೋದು ಬೇಡ. ಅಲ್ಲ ಅಪರೂಪ ಇವತ್ತು ಸೇಮಿ ಕೆಲಸ ಮಾಡಿ ಆಯ್ತಾ? ಏನು ಮಾಡಿದ್ರೆ ನಾನು ಎನಿಸಿದವಳು. ಹಾಗೆ ನಾನು ಬ್ರಾಹ್ಮಣಕ್ಕೆ ಹೇಳಿ ಕಳಿಸಿದೆ. ಬಂದ ದಿನ ಹೌದಪ್ಪ, ಇಷ್ಟ ಏನೇನೇನು ಏನ್ ಹೋಗಿದ್ದಿಂದ ಅದೇ ನಾನು ಬರುವಾಗ ಯಾರಲ್ಲಿ ಹೇಳಿ ಬರ್ಬೇಕಿತ್ತು, ಯಾರಲ್ಲಿ ಅವರಲ್ಲಿ ಹೇಳಲೇ ಇಲ್ಲ. ಯಾರಲ್ಲಿ ಅಂದ್ರೆ ನನ್ನವರಲ್ಲಿ ಇನ್ನವರು ಅವರ ಇವಳ ಮನೆಯಲ್ಲಿದ್ದ ದೊಡ್ಡ ಜನ ಕರು ಹಾಕಿದ ಅಲ್ಲ, ಕತ್ಲೆಗೆ ಕರು ಬಿಡ್ಲಿಕ್ಕೆ ಹೋಗ್ಬೇಕು ಇವಳು ಅಂತ ಹೇಳಿದ್ದೇನೆ. ಏನು ಅಂತ ಹಾಗೆಲ್ಲ ನನ್ನ ದೇವನಲ್ಲಿ ಅಂದ್ರೆ ಕೃಷ್ಣನಲ್ಲಿ ನಾನು ಹೇಳಿ ಬರ್ಲಿಲ್ಲ. ಹಾಗೆ ಹೇಳದೆ ಬಂದವಳು ನಾನು ಇಲ್ಲೇ ಕುಳಿತುಕೊಂಡ್ರೆ ಇಲ್ಲಿ ಅದು ಕೃಷ್ಣ ದೇವರು ಕೋಪಿಸಿಕೊಂಡು ನನ್ನನ್ನು ಬೈಯೋದಿಲ್ಲ. ಇನ್ನಾಗ್ಲಿಕ್ಕೆ ಅವ
ಎಲ್ಲಾದ್ರೂ ಹುಡುಕುತ್ತಾ ಇಲ್ಲಿಗೆ ಬಂದ್ರೆ ಮತ್ತೆ ನಾನು ರಾತ್ರಿ ಬೆಳಗಾಗೋದ್ರೊಳಗೆ ಶಿವರಾತ್ರಿ ಮಾಡಬೇಕು. ಏನು ಒಂದು ದಿವಸ ಏನು ಊರು ಸೂರ್ಯ ಹೋಗ್ತದ ಅಷ್ಟೇ ಅಲ್ಲ ಇಲ್ಲಿ ಇರುವುದಪ್ಪ. ಈಗ ಈಗ ಒಂದು ವೇಳೆ ಅವನಲ್ಲಿ ಇವಳು ಹೇಳಿಲ್ಲ, ಹೇಳಿ ಹಾಗಾಗಿ ಏನು ಗಂಡ ಹೆಂಡತಿ ಜೊತೆಯಲ್ಲಿ ನಾನಿರೋರು ಅಂತ ಹೇಳಿಕ್ಕೆ ನಾಚಿಕೆ ಆಗ್ತದೆ ಅಲ್ಲ. ನನ್ನನ್ನು ಬಿಟ್ಟು ಅವರು ಇರುವುದಿಲ್ಲ, ಅವರನ್ನು ಬಿಟ್ಟು ನಾನು ಇರುವುದಿಲ್ಲ. ಹಾಗಾದ್ರೆ ಈಗ ಅವರು ಇಲ್ಲಿ ಇಲ್ಲಲ್ಲ. ಅದೇ ಅವರನ್ನು ಬಿಟ್ಟಿರುವುದಕ್ಕೆ ನೀ ಆಗುವುದಿಲ್ಲ ಅಂತ ನಾನು ಹೇಳಿದ್ದು. ಹಾಗೆ ಗಂಡನನ್ನು ಬಿಟ್ಟಿದ್ದೆ. ಅವರ ಮಾತು ಅವಳು ಹೇಳ್ತಾಳೆ ಅವನನ್ನು ಬಿಟ್ಟು ಇವಳು ಇರೋದಿಲ್ಲ ಅಂತ. ಕಡೆಗೆ ಇಲ್ಲಿ ಇವಳನ್ನು ನಮ್ಮ ಎದುರಿಗೆ ಬಿಟ್ಟು ಅವ ಎಲ್ಲಾದ್ರೂ ಆಚೆ ಬಾರಿಯಲ್ಲಿ ಈಗ ಅವ ಬರಲಿಲ್ಲ ಇಲ್ಲಿ. ಇಲ್ಲ 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 ಈಗ ಇವಳನ್ನು ಇಲ್ಲಿ ನಿಲ್ಲಿಸಿಕೊಡಬೇಕು ಅಂತ ನಿನಗೆ ಹಠ ಉಂಟು, ಚಾಟ ಉಂಟು, ಪ್ರೀತಿ ಉಂಟು. ಅಮ್ಮ ನೀನು ಹೇಳಿದ ಹಾಗೆ ರಾಜ ಇವತ್ತು ನಿಂತರೆ ಅದು ಉಂಟ. ಈಗ ಇವಳು ನಿದ್ರೆ ನಿಂದು ರಸಾಯನ ಇದ್ರೆ ನಾನು ಯಾಕೆ ಸುಮ್ಮನೆ, ಹೌದಲ್ಲ? ಅವಳಿಗೆ ಇವಳು ಇರಬೇಕು ಅಂತ, ಅಮ್ಮನಿಗೆ ರಸಾಯನ ಮಾಡಬೇಕಾದ್ರೆ ಅವಳು ನಿಲ್ಲಬೇಕು ಅಂತ. ಇಲ್ಲದಿದ್ರೆ ಏನಿಲ್ಲ, ರಾಗಿ ಮುದ್ದೆ ಅಂತ ಹೇಳ್ತಾಳ. ಮಾಡಿಕೊಳ್ಬೇಡ್ರಿ. ಏನು ವಿಷಗಳಿಗೆ ಏನು ಅವರೊಂದು ಮಾತು ಹೇಳಿದ್ರು, ಅದಕ್ಕೋಸ್ಕರ ನೀನು ಬೇಸರ ಮಾಡಿಕೊಂಡು ನೀನು ಮನೆ ಬಿಟ್ಟು ಹೊರಟು ಹೋದ್ರೆ ಬೇರೆ ಮಾಡಬೇಕು ನಮ್ಮ ಮನೆಗೆ. ನನ್ನ ಮುಖವನ್ನಾಗೂ ನೋಡಿ ಅವರಾಡಿದ ಮಾತನ್ನೆಲ್ಲ ಮರೆತು ಅವರ ಬದಲಾಗಿ ನಾನು ಕ್ಷಮೆ ಕೇಳಿಕೊಳ್ತೇನೆ. ಸತ್ಯ ಹೇಳಿದವರಿಗೆ ಮಾನವ ಇಲ್ಲ, ಮರ್ಯಾದೆ ಎಲ್ಲ ಒಂದು ದಿವಸವಾದ್ರೂ ನನ್ನ ಮನೆಯಲ್ಲಿ ನನ್ನ ಜೊತೆಯಾಗಿರುವುದಿಲ್ಲ ಅಂತ ನೀನು ಅಲ್ಲ ಅವರಿದ್ದಲ್ಲಿ ಏನು ಹೆದರಿಕೆಯ ಮತ್ತೆ ಹೇಳಿದ ಮೇಲೆ ಮತ್ತೆ ಏನೆಲ್ಲ ಆಗ್ತದೆ ಹೇಳಲಿಕ್ಕೆ ಆಗ್ತದ? ಯಾವಾಗಲೂ ಬರಬಹುದಲ್ಲ, ಅಪರೂಪದಲ್ಲಿ ಬನ್ನಿ. ನೀನೇನೋ ಮಾತಾಡಿ 4 ದಿವಸ
ಬಹಳಷ್ಟು ಕ್ಲೇಶದಲ್ಲಿ ನಾನಿದ್ದವಳು. ಏನು ಮಾಡೋಣ? ಏನು ನಿನ್ನ ಮನೆಗೆ ಬರ್ಲಿಕ್ಕೆ ನನಗೆ ಅವಕಾಶ ಇಲ್ಲ. ಹಾಗೊಬ್ಬ ಬ್ರಾಹ್ಮಣವನ್ನು ಹೇಳಿ ಕಳಿಸಿದೆ. ನನ್ನ ವರ್ತಮಾನವನ್ನು ನೀನು ಕೇಳಿ ತೆಗೆದು ನಾನು ನೋಡೋಕ್ಕೋಸ್ಕರವಾಗಿ ನೀನು ಬಂದೇ ಅಲ್ಲ. ಇವತ್ತಿಗೆ ಇದ್ದೇನೆ. ನನ್ನ ಸಾಂಗತ್ಯ ಸುಖವನ್ನು ಒಂದು ಅಪೇಕ್ಷೆಯಿಂದಲ್ಲವೇ ನೀವು ನನ್ನನ್ನು ಕರೆತಂದಿಲ್ಲಿ ಬಹಳ ಉಪಚಾರಕ್ಕೆ ಒಳಪಡಿಸುತ್ತಿರುವುದು? ಇದ್ದಕ್ಕಿದ್ದಾಗಿ ಎದ್ದು ಬಿದ್ದು ನಿಂತೆ ಅಲ್ಲ ನಾನು ಉಂಟು ಕೃಷ್ಣ. ಹಾಸಿಗೆಯಲ್ಲಿ ಹಾವನ್ನು ಕಂಡವನಂತೆ ಹೌಹಾರಿ ನಿಲ್ಲುವುದಕ್ಕೆ ಕಾರಣವಾದ ನೀವು ಬಿಟ್ಟು ಬಿಡುವುದಕ್ಕೆ ಕಾರಣ ಉಂಟು. ಕೇಳಿಸಿತ ನನಗೆ? ಅಲ್ಲ, ಸ್ವರ ಕೇಳಿಸಿತ? ಕೋಳಿ ಕೂಗುವ ಧ್ವನಿ ಅಲ್ವ ಕೃಷ್ಣ? ಹಕ್ಕಿಗಳಿಗೆ ಸ್ವಭಾವ. ಹಕ್ಕಿಗಳೇ ಸ್ವಭಾವ. ಹೌದು. ಹಾಗೆಂತ ಹಕ್ಕಿಗಳು ಕೂಗುದಾದ್ರೂ ಯಾವ ಹಕ್ಕಿಗೆ? ಬೆಳಗಾಗುವಾಗ ಕೃಷ್ಣ ಬೆಳಗಾಗ್ತಾ ಬಂದು ಯಾರಿಗೆ ನಾನು ಆಸೆಯಲ್ಲಿ ಇರಿಸಿಕೊಂಡವಳು. ಏನು ಆಸೆ ಅಂತ ಹೇಳೋದು? ಅದನ್ನೆಲ್ಲ ನಾನು ಹೇಳಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ. ಮಾತ್ರ ಅಲ್ಲ, ಒಂದು ವೀರ್ಯವನ್ನು ನಾನು ಕೈ ಎತ್ತಿ ನಿನ್ನ ಬಾಯಿಗೆ ನಾನು ಕೊಟ್ಟವಳಲ್ಲ. ಸರೋಜಹಾರ ಹೀಗೆ ನಿನಗೆ ಹೆಸರುಂಟು. ಎಷ್ಟು ತಂದರನ್ನೆಲ್ಲ ನೀನು ಕೊಂದವ. ನಿನ್ನ ಸುಖ ಏನು ಅಂತ ನಾನು ಅನುಭವಿಸಿದವಳಲ್ಲ. ಹಾಗೆಂತ ಬೆಳಗಾಗಬೇಕಾದ್ದು ನಿಸರ್ಗ ನಿಯಮ. ಹಾಗಲ್ಲ, ಬೆಳಗಾಗಬೇಕಾದ್ದು ನಿಸರ್ಗದ ನಿಯಮವೇ. ಹಾಗಂತ ನನ್ನ ಮನದೊಳಗಿದ್ದಂತ ಆಶೆಯನ್ನು ನಿನ್ನಲ್ಲಿ ನಾನು ಹೇಳಿಕೊಳ್ಳಿಲ್ಲ. ನಿನ್ನ ಸುರತ ಸುಖವನ್ನು ನಾನು ಅನುಭವಿಸಿದವಳಲ್ಲ. ಅದರೊಳಗೆ ಬೆಳಗಾಗಿ ಹೋಯ್ತು ಅಂತಾದ್ರೆ ನನಗೆ ನಿರಾಶೆ ಕಾದ. ಅಂಥವನನ್ನು ಆರಾಧಿಸುವುದಕ್ಕೆ ಮಧುರಾ ಭಾವವನ್ನು ತಳೆದು ನಿಂತು ಅಷ್ಟಕ್ಕೆ ಬೆಳಗಾಗಿ ಹೋಯ್ತಲ್ಲ. ಹೌದು, ಏನು ಮಾಡೋಣ ಹೇಳಿ. ನಿನಗೆ ಇಷ್ಟನ್ನು ತಿಳಿಯಪಡಿಸುವುದಕ್ಕೆ ಬಂದವನು ನಾನು. ಬೆಳಗಾಯಿಸುವ ಬರಲಿ ನಿನಗೆ ಮಾತ್ರ ಬೇಕು ತಲೆಬಿಸಿ.
ಮತ್ತಿನ್ನೇ ಏನ್ ತೊಂದ್ರೆ ಬಾಗಿಲ ಹೊರಗಡೆ ಮಲ್ಕೊಂಡಿದ್ದಾರೆ ಇಲ್ಲಿ ನನ್ನ ಅತ್ತೆ ಅವರು ಬೆಳಗಾದ್ರೆ ಅವರು ಸುಮ್ಮನೆ ಮಲ್ಕೊಂಡೇ ಇರ್ತಾರೆ ಹೇಳ್ತಾರೆ ಹೇಳ್ತಾರೆ ಎತ್ತರ ಸಾಕೆ ಒಳಗಿದ್ದವರು ಯಾಕೆ ಹೇಳಿಲ್ಲ ಎಂಬ ಪ್ರಶ್ನೆ ಬರ್ತದೆ ಇಲ್ಲಿ. ಒಳಗೆ ಕಳಿಸಿದ್ಯಾರ ನನ್ನ ಜೊತೆ ಅಲ್ಲ ಈಗ ಹೀಗಲ್ಲ ರಾಧೆಯಾಗಿ ನಾನು ಇಲ್ಲಿಗೆ ಬಂದೆ. ಯೋಚನೆ ಮಾಡಿ ಏನು ಅಕ್ಕ ತಂಗಿ ಬೆಳಗಾದ್ರೂ ಹೇಳುವುದಿಲ್ಲ ಬಾಗಿ ತರ್ತಾರೆ ತಟ್ಟಿದ್ರೆ ತೆಗಿಬೇಕಾದ್ರೆ ನಾನು ಸೇರಿಬೇಕು. ನಾವು ತೆಗೆದು ಒಳ್ಳೆದು ಒಳಗೆ ಬರ್ತಾರೆ ಇಲ್ಲ ಅವರ ಕಾಲದ ಖುಷಿವಂತ ಹೌದು ಏನಿರು ಅವರನ್ನು ಬಾಧಿಸುವ ಸಂಖ್ಯೆಗಳಿಲ್ಲ ನಿವೃತ್ತರಾಗುತ್ತಿರುವ ಏಕಮೇವ ದಾರಿ ಬಾಗಿಲು ಹೊಡೆದಾಗ ಒಳಗೆ ಬಂದಾಗ ಏನಾಗ್ತದೆ ನನ್ನನ್ನು ನೋಡಿ ನಿನ್ನನ್ನು ನೋಡ್ತಾರೆ ಜೊತೆಯಲ್ಲಿ ನಿನ್ನ ಜೊತೆಯಲ್ಲಿ ನಾನಿರುವುದನ್ನು ನೋಡಿ ನಾನಿರುವುದನ್ನು ನೋಡಿ ನಿನ್ನ ಮುಖದಲ್ಲಿ ಬಿದ್ದಿರುವ ನನ್ನ ದಂತಕ್ಷತವೋ ನಖಕ್ಷತವೋ ಈ ಕಲೆಗಳು ಇತ್ಯಾದಿ ಕಲೆಗಳನ್ನು ಅವರು ವಿಷಯವನ್ನು ತಿಳಿದುಕೊಳ್ತಾರೆ. ಚಂದ್ರಾವಳಿ ಕೃಷ್ಣನ ಉಪಚಾರದಲ್ಲಿ ಇಷ್ಟನ್ನು ಪಡೆದಿದ್ದಾರೆ ಅಂತ ಗೊತ್ತಾರೆ ಪರಿಣಾಮ ಹೌದು ನನ್ನನ್ನು ಬಿಟ್ಟಾರ ನಿಮಗೂ ಅಪಚಾರ. ಆದ್ರಿಂದ ಆದಷ್ಟು ಜಾಗ್ರತೆಯಲ್ಲಿ ನಾನು ಇಲ್ಲಿಂದ ಕಾಲಿ ಇರುವುದೇ ಒಳ್ಳೆಯದು ಎನ್ನುವುದರ ಸೂಚನೆ ನಿನಗೆ ಹೋಗುದಿಲ್ಲ ಕೃಷ್ಣ ಆದಷ್ಟು ಬೇಕು. ನನ್ನ ಮರ್ಯಾದೆ ನಿನಗೆ ಹೊರಡುವಂತಹ ಅವಸರ ಹೌದು ಹಾಗೆ ಕೈಗೆ ಸಿಕ್ಕಿದಂತಹ ನೀತಿ ಮಾಣಿಕ್ಯ ಅಂತ ನಾನೇ ಎಣಿಸಿಕೊಂಡು ಒಪ್ಪ ನಿನ್ನ ವಿಷಯ ಪೂರ್ಣ ನಾನು ತಿಳಿದ ಕೂಡ ಅಲ್ಲ ಸ್ವಲ್ಪ ಕೇಳಿ ತಿಳಿದಿದ್ದೇನೆ. ಈಗ ನನ್ನ ಸಹವಾಸದಲ್ಲಿ ಸ್ವಲ್ಪ ಅಂಶವನ್ನಾದರೂ ನಿಲ್ಲಿಸಿದೆ. ಭೋಗದಲ್ಲಿ ರಾಶಿ ವಿಷಯ ಅಂತ ಇದೆಯಂತೆ, ವಿಷಯಗಳ ರಾಶಿಯೇ ಇದೆಯಂತೆ. ಅಲ್ಲಿ ಒಂದಿಷ್ಟನ್ನು ನಾನು ತೀರಿಸಲಿಲ್ಲ. ನನ್ನ ಅನುಗ್ರಹ ವಿಶೇಷದಿಂದ ಸಿದ್ಧಿಸಬಹುದಾದಂತಹ ದುಃಖ ಅಂದ್ರೆ ಅಪಾರವಾದ ದೊಡ್ಡ ರಾಶಿ. ಅದರ ತೂಕ ನನಗೆ ಏನು ಅಂತ ಗೊತ್ತಾಗಲಿಲ್ಲ, ಸಿಗಲಿಲ್ಲ. ಅಷ್ಟರ ಒಳಗೆ ಬೆಳಗಾಗಿ ಹೋಯಿತು. ಹಾಗೆಂತ ನಾನು ನಿನ್ನನ್ನು ಕಂಡು ನಿನ್ನನ್ನು ನೋಡಿ ಮಾತ್ರನೇ ಫಲ ಇಲ್ಲ, ಪ್ರಯೋಜನ ಇಲ್ಲ ಅಂತಾಗಿ ಹೋಗ್ತದಲ್ಲ. ಇದು ನಿನ್ನ ಆಜ್ಞೆಯನ್ನು ಎಲ್ಲರೂ ಪಾಲಿಸ್ತಾರೆ ಎಂದು ನನಗೆ ಗೊತ್ತು. ಅಲ್ಲ ನಿನ್ನ ಈಗ ನನ್ನ ಸಹವಾಸದಲ್ಲಿ ಈ ಚಂದ್ರಾವಳಿಗೆ ಆಶೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಕೃಷ್ಣ ನನಗೊಂದು ಉಪಕಾರ ಮಾಡುದು, ನನ್ನ ಮೇಲೆ ಕೃಪೆದವರು ಕೃಷ್ಣ. ಏನದು ನಿನ್ನ ಭಾಷೆ? ಬೆಳಗಾದ್ರಲ್ವಾ ಹೌದು ಅಲ್ಲಿ ಮಲಗಿದವರು ಹೇಳೋದು, ಹೌದು ಬೆಳಗಾದ್ರಲ್ವ ನೀನು ಹೊರಟು ಹೋಗ್ಬೇಕಾದ್ರೆ. ಹೌದು ಬೆಳಗಾಗದ ರೀತಿಯಾಗಿ ಕೃಷ್ಣ ಅದು ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಆ ಸೂರ್ಯ ನಾರಾಯಣನಿಗೆ ನೀನು ಆಜ್ಞೆ ಮಾಡು ಕೃಷ್ಣ. ಬೆಳಗಾಗದ ರೀತಿಯಲ್ಲಿ ಮಾಡು. ಒಂದು ದಿವಸ ಅಲ್ಲ, ಮತ್ತೆ 2 ದಿವಸ ಅಲ್ಲ, ಮತ್ತೆ ಒಂದು ವಾರವಾದರೂ ಕತ್ತಲೇ ಆಗಬೇಕು. ಇದು ಅನುಭವದ ಮಾತು. ಚಂದ್ರಾವಳಿ
ಪ್ರಾಪ್ತಿ ಅಂತ ರಸ್ತೆ. ಒಬ್ಬೊಬ್ಬರ ಪ್ರಾಪ್ತಿ ಒಂದೊಂದು ದಿಶೆಯಲ್ಲಿ. ಸಮುದ್ರದಲ್ಲಿ ಅಗಾಧವಾದ ಅಪಾರವಾದ ಜಲರಾಶಿ ಇರ್ತದೆ. ಅದೆಲ್ಲವನ್ನು ಹೊತ್ತುಕೊಂಡು ಇಲ್ಲದಕ್ಕೆ ಯಾರಿಗಿರ್ತದೆ ಸಾಮರ್ಥ್ಯ? ತನ್ನ ಅಳವಿಗೆ ಹಿಡಿದಷ್ಟನ್ನು ಮಾತ್ರ ಅವನು ಸಂಗ್ರಹಿಸಬಲ್ಲ. ಅಪಾರವಾದಂತಹ ಸುಖವನ್ನು ಕಲ್ಪಿಸಿಕೊಡಬಹುದಾದ ಒಬ್ಬಾತನಿಂದ ನೀನು ಹೇಳಿದ ಸುಖವನ್ನು ಪಡೆಯುತ್ತಿದ್ದರೆ ನಿನ್ನ ಯೋಗ್ಯತೆಯನ್ನು ನೀನು ನಿರೂಪಿಸಿಕೊಟ್ಟ ಹಾಗೆ ಭಕ್ತೈಕವಚನಾದ ಭಕ್ತಿಯನ್ನೇ ಪಕ್ಷಪಾತಕ್ಕೆ ಇರಿಸಿಕೊಳ್ಳುವ ನಾನು ನಿನ್ನ ಆಶಯವನ್ನು ಈಡೇರಿಸಿಕೊಳ್ಳುವುದಕ್ಕೆ ಬೇಕಾಗಿ ಅದು ಆ ಸೂರ್ಯನಾರಾಯಣನಿಗೆ ಆಜ್ಞಾಪಿಸಿದ್ದೇನೆ. ನನ್ನ ಆಯುಧ ಸುದರ್ಶನವೆಂಬ ಹೆಸರಿನ ಶಾಸ್ತ್ರ ಅದಕ್ಕೆ ಆಜ್ಞೆಯನ್ನು ಮಾಡಿದ್ದೇ ತರ ಸೂರ್ಯ ಮಂಡಲ ಈ ಪ್ರಪಂಚದ ಹಾಗೆ ಅದು ಕರ್ತನನ್ನೇ ಮಾಡುತ್ತಾ ನೀ ಕೋರಿದ್ದನ್ನು ಹಾಗಾದ್ರೆ ಮೊನ್ನೆ ಬಂದ್ರು ಈಗ ಇಲ್ಲದೆ ಅಂತ ಯಾರು ಹೇಳು? ಗೊತ್ತಿಲ್ಲ ಗೊತ್ತಿಲ್ಲ. ಈಗ ಅವಳದೊಂದು ರಾಜ ಅವಳದೊಂದು ರಾಜ ಎಂತ ಚಕ್ರಮಾಲ ಇದು. ನೀನು ತಡೆಯಲಿ ಕೊಡು ಆಯ್ತಾ? ಇಲ್ವಾ ನಿನ್ನ ನಾನು ಮಾಲೆ ನೀನ್ ಹಾಕಿದ್ದಲ್ಲ. ಮದುವೆ ಖರ್ಚು ಅಷ್ಟು ನನ್ನ ಅಪ್ಪನ ಬೆಟ್ಟಿಗೆ ಅಂತ ಹೌದಾ? ನಾನೊಂದು ಗಂಡ ಅಂತ ಯಾಕೆ ಯಾಕೆ ಮಗಳು? ಇದು ಮೊದಲೊಬ್ಬ ನಮ್ಮ ಜಾತಿ ಹೇಳಿದ್ದಾರೆ. ಕೋಣಕ್ಕೆ ಹುರುಗಿ ತಿಂಡಿ ಹುಲ್ಲು ಎಲ್ಲ ಹಾಕಿ ಸಾಕಿದ್ದು ನಾನು, ಊಟ ಮಾಡಿದ್ದು ಪಕ್ಕದ ಮನೆ ಅವ. ಹಾಗಾಯ್ತು. ಈಗ ನಾನು ಕೊಟ್ಟಷ್ಟು ನಾನು ಮಾಡಿಸಿದ ಚಿನ್ನಾಭರಣ ಮನೆ ಮದುವೆ ಆದ ನಂತರ ದಿನಕ್ಕೆ 3 ಹೊತ್ತು ಊಟ ಕೊಟ್ಟಿದ್ದೀವಿ. ಆಮೇಲೆ ಎಷ್ಟು ಸಲ ಬುಕ್ಕಿನಲ್ಲಿ ಮಾಡಿದ್ಯೋ ಗೊತ್ತಿಲ್ಲ. ಮೈ ಬೆಳೆಸ್ಕೊಂಡಿದ್ಯಲ್ಲ ಯಾಕೆ? ಚಂದಗೋಪನ ಮನೆ ಅದು ಚಂದಗೋಪನದ್ದೇ ಮನೆ ಹೌದಾ? ಇದು ಹೊರಗಿಂದ ಬಂದವರಿಗೆ ವಸತಿ ಗೃಹ ಅಲ್ಲ. ತಿಳಿತಾ? ಬಂದವ ಯಾರು? ಎಲ್ಲಿ ಹೋದ ಹೇಳು? ತಿಳ್ಕೊಂಡದ್ದು ಹಾಗೆ ಯಾಕೆ ಹೇಳ್ತೀರಂತೆ? ಯಾಕೆ ಸಿಟ್ಟು ಮಾಡ್ತೀರ? ಎಲ್ಲ ಒಂದೇ ಆಗಿರೋದು. ಮತ್ತೆ ಗಂಡಸು ಅಂತ ಗೊತ್ತಾದ ಮೇಲೆ ನನಗಂತೂ ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ನಾನು ಅಮ್ಮನ ಹಣೆ ಹಾಕಿದ್ದೆ. ಬಂದವ ಗಂಡಸು ಅಂತ ಗೊತ್ತಾದ ಮೇಲೆ ಯಾವ ವ್ಯವಹಾರಕ್ಕಾದ್ರು ಅಮ್ಮನನ್ನ ಕರೀ.
ನಾನೇನಾದ್ರೂ ಕರ್ಕೊಂಡು ಹೋದ ಹೋಗಿದ್ರೆ ಅವ ಗಂಡು ಅಂತ ಗೊತ್ತಾದ್ಮೇಲೆ ನನ್ನನ್ನು ಕರೆದು ಬಿಡ್ಬೋದಿತ್ತಲ್ಲ. ಅಷ್ಟೇ ಗಂಡು ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಏನು ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ. ನಿಮ್ಮ ನೆನಪಾಯ್ತಕ್ಕೆ ನನಗೆ. ಮತ್ತೆ ಕರೀಲಿಕ್ಕೆ ಏನಾಯ್ತೆ? ನಾಳೆಗೆ ದನ ಮೆಟ್ಟಿದೆ. ನೆನಪಾಯ್ತು ನೆನಪಾಯ್ತು. ನೆನಪಾಯ್ತು. ಆದ ಕಾರಣ ಏನೇನೋ ಶಬ್ದ ಎರಡೆರಡು ಅಷ್ಟೇ ಅಷ್ಟೇ ಅಂತ ಮೊದಲ ಅಕ್ಷರ ಆ ಅಂತ ನಾನು ಬಾಯಿ ಹಾಕೈಸುವಾಗ ಮತ್ತೆ ಕರೆದು ಏನು ಪ್ರಯೋಜನ ಕರೀಲಿಲ್ಲ. ಏ ದೇವ್ರೆ, ನಿಮ್ಮ ಗೋತ್ರವೇ ಹೀಗಾಗಿ ಬೆಳ್ಳಗೆ ಹೌದು. ಲೋಕದಲ್ಲಿ ಉದ್ದದವ, ದಪ್ಪದವ, ಗಿಡ್ಡದವ ಹೋಗಿದೆ. ಅವನಿಗೆ ಬಹಳ ಹೆಸರು. ಎಷ್ಟೋ 1000 ಹೆಸರು ಉಂಟಂತೆ. ಒಂದೊಂದು ಮನೆಯಲ್ಲಿ ಒಂದೊಂದು ಹೆಸರು. ಸಾವಿರ ಹೆಸರು ಬೇಡ, ಒಂದೇ ಬಗ್ಲೆ ಒಂದು ಹೆಸರು ಗೋವಿಂದ. ಹಾಗಾಗಿ ಹೋಗ್ಲಿ. ಯಾಕೋ ಆದತ್ತಾಯ್ತು. ಇನ್ನು ಅದರ ಮೇಲೆ 3 ಸುಳ್ಳೆ ಇದೆ. ಅವ ಗೋವಿಂದ, ಇವ ಇನ್ನೊಬ್ಬ, ಅವ ಮತ್ತೊಬ್ಬ ಮುಕುಂದ. ಸಾಧಾರಣ ಸ್ತ್ರೀವೇಷ ಹಾಕೋರನ್ನೆಲ್ಲ ನಮ್ಮ ಅಮ್ಮನಿಗೆ ಪರಿಚಯ ಉಂಟು. ಗೋವಿಂದ ಮುಕುಂದ ಅಂತ ಹೇಳ್ಬೇಡ. ಯಾವ ಶ್ರೀವೇಶ್ವರ ಗೋವಿಂದ ಗೋವಿಂದ ಸಣ್ಣ ಹುಡುಗ ಮುದುಕ ಹೇಗಿದ್ದಾವ ಏನು ನೋಡ್ಲಿಕ್ಕೆ ಹೇಗೆ ಹೌದಷ್ಟೇ. ನನ್ನಗೆ ಬಾಲ, ರುಹಿತಗೆ ತಾನ, ಬ್ರಹ್ಮದೇವರಿಗೆ ಬ್ರಹ್ಮಪ್ಪ ಯಾರು ಯಾವ ಸತ್ತವನ? ಇಂದು ಮುಖಿಯರಿಗೆ ಹೆಣ್ಣು ಮಕ್ಕಳಿಗೆ ಯೌವನವಂತರಂತೆ, ಸಜ್ಜನರಿಗೆ ಸಜ್ಜನರಂತೆ, ದುಷ್ಟರಿಗೆ ದುಷ್ಟನಂತೆ, ಅವನಿಗೆ ಇವನಿಗೆ ಅವಳಿಗೆ ಇವಳಿಗೆ ಸೇರಿ ಎಲ್ಲರಿಗೂ ಅವ ಗಂಡನೇ. ನನಗೆಂತಲ್ಲತ್ತೆ, ನಿಮಗೂ ಅವನೇ. ಜನ್ಮಕ್ಕೆ ನನಗೊಂದು ಗಂಡ ಮಾಡುವುದು ಏನು ಇನ್ನು ಮಳೆ ಬರುವುದಿಲ್ಲ. ನಿನಗೂ ಗಂಡ ಮಾಡಿಯಾರು, ಸತ್ತ ನಮ್ಮ ಅಜ್ಜಿಗೂ ಮಾಡಿ. ನಾನು ಹೇಳಿದ್ದೇನೆ ಅವನ
ಬೇಡ ಮದುವೆ ಹೇಳಿದ್ರು. ಆವಾಗ ನೀನೇನು ಹೇಳಿದಿ? ನನಗೇನು ಕೂಟೋದಿಲ್ಲ ಮಗ, ಮನೆಗೊಂದು ಹೆಂಗಸು ಬೇಕು ಹೇಳಿದೆ. ಹೌದಾ? ಆದ್ರೂ ಹೇಳಿದೆ ಗೋಕುಲದ ಹೆಣ್ಣು ಬೇಡ. ಹೌದಾ? ನೀ ಗಂಡಸಲ್ವೇನ? ಗಂಡಸಲ್ವೇನ? ಗೋಕುಲದ ಹೆಣ್ಣು ಬರಬೇಕು ಹೇಳಿದೆ. ಹೌದಾ? ನನಗೊಂದು ಧರ್ಮಕ್ಕೆ ಗಂಡ ಮಾಡಿ ನಾನು ಮಾಡಲಿಲ್ಲಲ್ಲ. ಗಂಡರಾಗಿ ಉಳಿತಾ ಇದ್ದ ಅವನು ಚೂರು ಮಾಡಿ ಹಾಕುವಾಗ ನಿನ್ನ ಗಂಡನ ಒಳಗಿನ ಗಂಡ ಬಂದು ನನ್ನ ಗೆಳತಿಯ ಆ ಲೋಕವನ್ನೆಲ್ಲ ತನ್ನ ಪೋಷಿಸುವಂತಹ ಭಗವಂತ ಸಾಮಾನ್ಯನೇ ನನ್ನ ದುಃಖವನ್ನು ಕೇಳಿ ನನ್ನನ್ನು ಕಾಪಾಡೋದಕ್ಕೆ ಬಾರದೇ ಇದ್ದಾನ. ನನ್ನ ಗಂಡ ಕೋಪದಿಂದ ಕೆಂಡವಾಗಿದ್ದಾರೆ. ಅವರ ಕೋಪದ ಉರಿಗೆ ನೀರನ್ನು ಎರಚಲಿಕ್ಕಿಲ್ಲೋ, ನನ್ನನ್ನು ಕಾಯುವುದಿಲ್ಲೋ, ಅವರು ಕರ್ತವ್ಯ ಪಡಲೇ. ಅಷ್ಟು ಧೈರ್ಯ ಹೇಳ್ತಾನೆ ಅವಳಿಗೆ. ನೀ ಯಾರಿಗೂ ಹೆದರಬೇಡ, ನಾನಿದ್ದೇನೆ. ಹಾಗಾದ್ರೆ ಮದುವೆ ಆಗ್ಲಿಕ್ಕೆ ಸಾಕಲಿಕ್ಕೆ ಅಲ್ಲ ಇವ ಧೈರ್ಯ ಹೇಳಲಿಕ್ಕೆ. ಈಗ ಅಮ್ಮ ಈ ಪ್ರಾಯವಾದ ಕಾಲದಲ್ಲಿ ನಿನಗೆ ಅವನನ್ನು ಇವಳು ಗಂಡ ಮಾಡಿದ್ರೆ ಯಾರು ಒಪ್ಪಲಿಕ್ಕೆ ಮತ್ತೆ ಇನ್ನೊಂದು ನಿನ್ನನ್ನು ಅವನಿಗೆ ಸ್ವಾಧೀನಪಡಿಸಬೇಕು ಅಂತಿದ್ರೆ ಅವ ಒಳಗೆ ಹೋಗ್ತಿರ್ಲಿಲ್ಲ, ಚಾವಡಿಯಲ್ಲಿ ಇರ್ತೀನಿ. ನನಗೆ ವಿಶ್ವಾಸ ಉಂಟು. ಹಾಗಾದ್ರೆ ಅರ್ಥ ಏನಮ್ಮ? ನಿನಗೂ ಅವ ಗಂಡ, ಪರ್ಯಾಯದಿಂದ ನನಗೆ ಅವ ಅಪ್ಪ ಆದಾಗ ಎಲ್ಲಿಂದ ಎಲ್ಲಿ ಇಷ್ಟಾದ ಮೇಲೆ ನಾನು ಬದುಕಬೇಕು. ನನಗೂ ಹಾಗೆ ಉಂಟು. ಇಷ್ಟಾದ ಮೇಲೆ ಬದುಕಬೇಕು ಅಂತ. ಅವನಿಗೆ ಬೇಕು, ಅವನಿಗೆ ಇವಳಿಗೆ ಅಲ್ಲ. ಇದೀಗ ಹೊಡೆದ್ರೆ 4 ಪೆಟ್ಟು ತಿಂದಿದ್ದು. ನೀನು ಬೇಕಾದ್ರೆ ಬದುಕುದು, ನಾನು ಬದುಕುವ ಅಭಿಪ್ರಾಯದಲ್ಲಿ ಇಲ್ಲ. ಯಾರು ಬಾವಿ ನೋಡಿ ಬಾವಿಗೆ ಯಾರಿ ಜೀವ ಕಳ್ಕೊಂಡ್ರಿ. ನಮ್ಮ ಬಾವಿಗೆ ಆಡ್ಬೇಡಮ್ಮ. ನಿನ್ನಲ್ಲಿ ನಂದು ಬಂತ ಇದೆ, ನಿನ್ನಲ್ಲಿ ನಂದು ವಾದ ಪ್ರತಿವಾದ ಜಗಳ ಯಾಕೆ ಕೂಡವೇ ಗಟ್ಟಿ ಹೋಗಿರೋದು. ನಿನ್ನನ್ನು ದೂರಿ ಪ್ರಯೋಜನ ಅವ ನಿನಗೆ ಧೈರ್ಯ ಹೇಳಿದ್ದಾನಲ್ಲ, ಕಾಪಾಡ್ತೇನೆ ಅಂತ ಹೇಳಿದೆಯಲ್ಲ ನಾನು. ಅಲ್ಲ ಹೇಳಿದ್ದಾನಲ್ಲ. ಹೌದು ಹೇಳಿದ್ದಾನೆ. ನಿನಗೆ ಭರವಸೆ ಉಂಟು? ಹಾಗಾದ್ರೆ ಈಗ ನನಗೆ ಹೋಗ್ಬೇಕು. ಹೇಗೆ? ಯಾಕೆ? ಅವನಿಗೆ ಅಂಟಿದ ಈ ಚಟ ಉಂಟಲ್ಲ, ಒಂದೋ ಬಿಡಿಸ್ಬೇಕು. ಎಂತ ಮಂಚ! ಒಂದು ದಿನ ನಾನದಲ್ಲಿ ಮಲಗಲಿಲ್ಲ. ಹಾಗಾದ್ರೆ ನನ್ನ ಮಂಚದಲ್ಲಿ ಧೈರ್ಯಕ್ಕೆ ಹೊರಗೆ ನಾನು ಕಾಲು ಇಷ್ಟು ಮಾಡಿ ಅವನಿಗೆ ಭರವಸೆ ಕೊಟ್ಟಿದ್ದಾನ. ಅಪ್ಪನೇ ಹುಟ್ಟಿದ ಮಗ ಹೊತ್ತಾಗಿ ಅವನನ್ನ ಎದುರು ಬರಬೇಕು, ನಿನ್ನನ್ನು ರಕ್ಷಿಸಬೇಕು. ಹೌದಾ?
ರಕ್ಷಿಸಿದ ನಿನ್ನನ್ನು ಆವಾಗ ಕೇಳ್ತೇನೆ ನಾನು ಏನು ಹೌದೇನ ಊರಿನಲ್ಲಿ ಇದ್ದದನ್ನೆಲ್ಲ ನೀನೇ ಕಟ್ಟಿಕೊಡ್ಬಾರ್ದು. ನಮ್ಮಂತಹ ಬ್ರಹ್ಮಚಾರಿಗಳು ಕೂಡ ಮದುವೆ ಆಗಿದ್ದಾರೆ ಅಂತ ಹೇಳಿಕೊಂಡು ಅನುಭವಕ್ಕೆ ಹೆಂಡತಿ ಇಲ್ಲದೆ ಮಾಡ್ತಾ ಇದೆಯಲ್ಲ ನಿನಗೆ ಪ್ರಪಂಚದಲ್ಲಿ ಕೇಳ್ತೇವೆ ನಿನಗೆ ಸುಡೋದಿಲ್ಲ. ಅಲ್ಲ ನೀರಿನಲ್ಲಿ ನೀನು ಒದ್ದಾಡೋದು ನಿನಗೆ ಹಾವು ಕಟ್ಟಿದರೆ ಹಾಗೆ ಸಾಯ್ತದೆ. ನೀನು ಅನ್ನ ತಿನ್ನಿಸಲು ಹಸಿವೆ ಆದರೆ ಮಣ್ಣು ತಿನ್ನಿ ನಿನಗೆ ನರಕದ ಹೆದರಿಕೆ ಇಲ್ಲೋ ನನ್ನ ಮಗನೇ ಅಂತ ಕೈ ಹಿಡಿದು ಕೇಳ್ತೇವೆ. ಶಿಕ್ಷೆ ಕೊಡ್ತೀವಿ. ಅವನ ಸಿಕ್ಕಲಿಲ್ಲ, ಅವನ ಅಪ್ಪನನ್ನು ಗೊತ್ತು ನಾನು. ಅವನು ಅಷ್ಟೇ, ಇವನಷ್ಟಲ್ಲ ಅದ್ರ ಅವನನ್ನು ಕೇಳಿ ಏನೋ ನಿನ್ನ ಆಸ್ತಿಯಲ್ಲಿ ನಾನೇನು ಉಳುಮೆ ಮಾಡಿಕೊಂಡು ಬದುಕುವನು ಅಲ್ಲ. ಅಲ್ಲ ನಿನ್ನ ಹಾಗೆ ನಾನು ಮಹಾರಾಜ ಹೌದು ಸ್ವತಂತ್ರ ಅಷ್ಟು ಕೇಳಲಿಕ್ಕೆ ಆಗಲಿಲ್ಲ ಅಂತ ನನ್ನ ನಿನ್ನ ಗಂಡ ಹೆಂಡತಿ ಎಂಬ ಸಂಬಂಧ ಈಗ ಈ ಸತ್ಯ ಮೂಲಕ ದೂರೀಕರಿಸಲ್ಪಡ್ತದೆ. ಅಂದ್ರೆ ತಲೆ ಕಡಿಯುತ್ತೆ. ಈಗ ಬರಬೇಕು ನಾನು ಆಶಿಸಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ಕಿದ್ದಕ್ಕ ನೋಡೋ ವಿಷಯ ಆಗಿದ್ದಾರೆ ಅಂತ ನೋಡ್ತಾ ಇದ್ದೇನೆ. ಅವರು ಕೊಡುವಂತಹ ಶಿಕ್ಷೆನೆಲ್ಲ ನಾನು ಅನುಭವಿಸಿದೆ. ಆಡುವ ಮಾತನ್ನೆಲ್ಲ ಕಿವಿಯಿಂದ ಕೇಳಿದೆ. ಇಲ್ವಾ ಅಂತ ರಾಧೆಯನ್ನು ಬಿಟ್ಟು ಕೃಷ್ಣ ಇರೋದಿಲ್ಲ ಅಂತ, ಕೃಷ್ಣೆಯನ್ನು ಬಿಟ್ಟು ರಾಧೆ ಇರೋದು. ನನ್ನ ಬಗ್ಗೆ ನನ್ನ ಪರವಾಗಿ ಈ ರಾಧೆಗೆ ಹೂವಿಲ್ಲ, ಆ ಕೃಷ್ಣ ಇಲ್ಲಿಲ್ಲ. ಎಲ್ಲಿಗೆ ಒಂದೆರಡು ಸಮಾಧಾನದ ಬುದ್ಧಿಯ ಮಾತುಗಳು ತಂಗಿ ಚಂದ್ರಾವಳಿ ಅಂತವಳಲ್ಲ ಅಂತ ಒಂದು ಮಾತನ್ನು ಕೇಳಿ ಸಮಾಧಾನ ಪಡಿಸ